11ನೇ ವರ್ಷ ಆಚರಣೆ ಮಾಡುವ ಸಂದರ್ಭದಲ್ಲಿ ತುಡರ್ ಹಬ್ಬ ಕಾರ್ಯಕ್ರಮ ಕಾವು ಶ್ರೀ ಪಂಚಲಿಂಗೇಶ್ವರ ದೇವರ ವಾರ್ಷಿಕ ಜಾತ್ರೋತ್ಸವದ 2ನೇ ದಿನದ ಸುಸಂದರ್ಭದಲ್ಲಿ ಈ ಒಂದು ಸಭಾಂಗಣದಲ್ಲಿ ಜರುಗ್ತಾ ಇದೆ. ನಮ್ಮ ಈ ಕಾರ್ಯಕ್ರಮ ಇವತ್ತು ಸರಿಯಾಗಿ 7 ಗಂಟೆಗೆ ಆರಂಭ ಆಗಬೇಕಿತ್ತು. ಇವತ್ತು ಒಂದು ಮಳೆಯ ಅನಿಶ್ಚಿತತೆಯಿಂದಾಗಿ ಇವತ್ತು ನಮ್ಮ ಕಾರ್ಯಕ್ರಮ ತಡವಾಗಿ ಆರಂಭ ಆಗಿದೆ. ಹಾಗಾಗಿ ಎಲ್ಲ ಕಲಾಭಿಮಾನಿಗಳಲ್ಲಿ ಕ್ಷಮೆಯನ್ನು ಯಾಚಿಸುತ್ತಾ ಇವತ್ತಿನ ತುಡರ್ ಹಬ್ಬ ಕಾರ್ಯಕ್ರಮದ ಮೊದಲ ಕಾರ್ಯಕ್ರಮವಾಗಿ ತುಡರ್ ಯುವಕ ಮಂಡಲ ಕಳೆದ ವರ್ಷ ಶ್ರೀ ಮೂಕಾಂಬಿಕಾ ಕಲ್ಚರಲ್ ಅಕಾಡೆಮಿ ಪುತ್ತೂರು ಇಲ್ಲಿನ ನಾಟ್ಯ ಗುರುಗಳಾದಂಥ ವಿದ್ವಾನ್ ಶ್ರೀ ದೀಪಕ್ ಕುಮಾರ್ ಇವರ ಒಂದು ನೇತೃತ್ವದಲ್ಲಿ ನಮ್ಮ ಯುವಕ ಮಂಡಳದ ಸಹಕಾರದೊಂದಿಗೆ ನನ್ನ ಜನಮಂಗಳದಲ್ಲಿ ಭರತನಾಟ್ಯ ಒಂದು ತರಬೇತಿಯನ್ನು ಆರಂಭ ಮಾಡಿದ್ದೆವು. ಆ ಮೂಲಕ ಒಂದಷ್ಟು ವಿದ್ಯಾರ್ಥಿಗಳು ನಾಟ್ಯ ಶಿಕ್ಷಕಿಯರ ಮೂಲಕ ಭರತನಾಟ್ಯದ ತರಬೇತಿಯನ್ನು ಪಡೆದು ಅವರು ನಿನ್ನೆಯ ದಿನ ಗೆಜ್ಜೆ ಪೂಜೆ ಕಾರ್ಯಕ್ರಮವನ್ನು ಮುಗಿಸಿ ಇವತ್ತು ಅವರ ನೃತ್ಯವನ್ನು ಇಲ್ಲಿ ಶ್ರೀದೇವರ ಒಂದು ಜಾತ್ರೋತ್ಸವದ ಸಂದರ್ಭದಲ್ಲಿ ಅರ್ಪಣೆ ಮಾಡಲಿಕ್ಕಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಶ್ರೀ ಮೂಕಾಂಬಿಕಾ ಕಲ್ಚರಲ್ ಅಕಾಡೆಮಿಯ ನಾಟ್ಯ ಗುರುಗಳು ವಿದ್ವಾನ್ ಶ್ರೀ ದೀಪಕ್ ಕುಮಾರ್ ಅವರು ಈ ಒಂದು ಕಾರ್ಯಕ್ರಮವನ್ನು ಪೂರ್ಣವಾಗಿ ಇವತ್ತು ನಿರ್ದೇಶನ ಮಾಡಲಿಕ್ಕಿದ್ದಾರೆ. ನಾನು ಶ್ರೀ ವಿದ್ವಾನ್ ದೀಪಕ್ ಕುಮಾರ್ ಮತ್ತು ಅವರ ಪೂರ್ಣ ತಂಡಕ್ಕೆ ತುಡರ್ ಯುವಕ ಮಂಡಲವಾಗಿ ಪ್ರೀತಿಯ ಸ್ವಾಗತವನ್ನು ಬಯಸುತ್ತಾ ಈ ಕಾರ್ಯಕ್ರಮವನ್ನು ಅವರ ನಡೆಸಿಕೊಡಬೇಕಾಗಿ ವಿನಂತಿಯನ್ನು ಮಾಡುತ್ತಾ ಈ ಕಾರ್ಯಕ್ರಮ ಮುಗಿದ ನಂತರ ನಮ್ಮ ಮುಂದಿನ ಸಭಾ ಕಾರ್ಯಕ್ರಮ, ಸನ್ಮಾನ ಮತ್ತು ನಾಟಕ ಕಾರ್ಯಕ್ರಮ ಕೆಳಗಿನ ಸಭಾಂಗಣದಲ್ಲಿ ನಡೆಯಲಿಕ್ಕಿದೆ. ಎಲ್ಲ ಕಲಾಭಿಮಾನಿಗಳು ಈ ಒಂದು ನಮ್ಮ ಕಾರ್ಯಕ್ರಮವನ್ನು ಪ್ರೋತ್ಸಾಹಿಸಿ ಅಭಿನಂದಿಸಬೇಕಾಗಿ ವಿನಂತಿಯನ್ನು ಮಾಡುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತೇವೆ. ಪಂಚಲಿಂಗೇಶ್ವರ ದೇವರ ಆಶೀರ್ವಾದ ಆ ಎಲ್ಲ ಮಕ್ಕಳ ಮೇಲೆ ಇರಲೆಂದು ಪ್ರಾರ್ಥಿಸುತ್ತಾ, ಮತ್ತೊಂದು ವಿಶೇಷವೆಂದರೆ ಕಾವಿನ ಪಂಚಲಿಂಗೇಶ್ವರ ಇದೇ ಒಂದು ಕ್ಷೇತ್ರದಲ್ಲಿ ನಮ್ಮ ಶ್ರೀ ಮೂಕಾಂಬಿಕಾ ಕಲ್ಚರಲ್ ಅಕಾಡೆಮಿ ಇದರ ಈಶ್ವರಮಂಗಲ ಶಾಖೆಯ ವಿದ್ಯಾರ್ಥಿಗಳು 1993ರ ಕಾವು ಜಾತ್ರೆಯಲ್ಲಿ ಇದೇ ವೇದಿಕೆಯಲ್ಲಿ ನೃತ್ಯ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಪಡ್ತೇನೆ. ಸುಮಾರು 29 ವರ್ಷಗಳ ಹಿಂದೆ ಇದೇ ಸಂಸ್ಥೆಯ ಈಶ್ವರಮಂಗಲದ ವಿದ್ಯಾರ್ಥಿಗಳು ಇಲ್ಲಿ ಕಾರ್ಯಕ್ರಮ ನೀಡಿದರು. ಆ ಒಂದು ಸವಿ ನೆನಪಿನೊಂದಿಗೆ ನಾವು ನಿಮ್ಮೆಲ್ಲರ ಆಶೀರ್ವಾದವನ್ನು, ಆ ಶ್ರೀದೇವರ ಆಶೀರ್ವಾದವನ್ನು, ಸದ್ಗುರುಗಳ ಆಶೀರ್ವಾದವನ್ನು ಬೇಡಿಕೊಳ್ಳುತ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನೃತ್ಯ ಕಾರ್ಯಕ್ರಮದಲ್ಲಿ ಈಗಿನ ಕಾಲದಲ್ಲಿ ರೆಕಾರ್ಡ್ ಡ್ಯಾನ್ಸ್ ಮಾಡೋದೇ ಒಂದು ಸಂಪ್ರದಾಯವಾಗಿದೆ. ಅಂಥ ಸಂದರ್ಭದಲ್ಲಿ ನಮ್ಮ ಸಾಂಪ್ರದಾಯಿಕವಾದಂತಹ ಒಂದು ಶೈಲಿಯಲ್ಲಿ ಹಿಮ್ಮೇಳ ಸಹಿತವಾಗಿ ನೃತ್ಯಕ್ಕೆ ಮಕ್ಕಳು ಹೆಜ್ಜೆ ಹಾಕುವುದು ಈಗಿನ ಕಾಲದಲ್ಲಿ ಬಹಳ ಅಪೂರ್ವವೆಂದು ಹೇಳ್ಬೋದು. ಈ ಸಂಪ್ರದಾಯವನ್ನು ಉಳಿಸಿಕೊಂಡು ನಾವು ಪ್ರತಿ ವಾರ್ಷಿಕದಲ್ಲೂ ಕೂಡ ನಮ್ಮ ಹಿಮ್ಮೇಳ ಕಲಾವಿದರೊಂದಿಗೆ ನಾವು ನೃತ್ಯ ಕಾರ್ಯಕ್ರಮವನ್ನು ನೀಡುತ್ತಿದ್ದೇವೆ. ಇವತ್ತಿಗೆ ನಮ್ಮೊಂದಿಗಿದ್ದರೆ ಸ್ಥಳೀಯವಾಗಿ ಹಾಗೂ ಬಹಳಷ್ಟು ಕಲೆಯಲ್ಲಿ ಶ್ರಮವಹಿಸಿ ಸಾಧನೆ ಮಾಡಿದಂತಹ ಮೃದಂಗದಲ್ಲಿ ವಿದ್ವಾನ್ ಶ್ಯಾಮ್ ಭಟ್ ಸುಳ್ಯ ಇವರು ನಮ್ಮೊಂದಿಗೆ ಸಹಕರಿಸಲಿದ್ದಾರೆ. ಕೊಳಲು ವಾದನದಲ್ಲಿ ವಿದ್ವಾನ್ ಶ್ರೀಯುತ ಕೃಷ್ಣ ಗೋಪಾಲ್ ಪುಂಜಾಲ್ಕಟ್ಟೆ ಇವರು ನಮ್ಮೊಂದಿಗಿದ್ದಾರೆ. ಹಾಡುಗಾರಿಕೆಯಲ್ಲಿ ನಮ್ಮ ಸಂಸ್ಥೆಯ ಸಂಗೀತ ನಿರ್ದೇಶಕಿ ವಿದುಷಿ ಪ್ರೀತಿಕಲಾ ಅವರಿದ್ದಾರೆ. ನಟವಾಂಗದಲ್ಲಿ ವಿದ್ವಾನ್ ದೀಪಕ್ ಕುಮಾರ್ ಹಾಗೂ ನಮಗೆ ಇವತ್ತಿಗೆ ಮಕ್ಕಳ ಮುಖವರ್ಣಿಕೆಯನ್ನು ಮಾಡಿದಂತಹ ಭಾವನಾ ಕಲಾ ಆರ್ಟ್ಸ್ ಇದರ ಕಲಾವಿದ ಶ್ರೀಯುತ ನವ್ಯರಾಜ್ ಕಲ್ಲಡ್ಕ ಇವರ ಒಂದು ಸಹಕಾರವನ್ನು ಸ್ಮರಿಸುತ್ತಾ ಇವತ್ತಿನ ಕಾವು ಶಾಖೆಯ ಎಲ್ಲ ಮಕ್ಕಳನ್ನು ತರಬೇತಿಗೊಳಿಸಿದವರು ನಮ್ಮ ಸಂಸ್ಥೆಯ ವಿದ್ಯಾರ್ಥಿನಿ ಹಾಗೂ ಕಾವು ಶಾಖೆಯ ಶಿಕ್ಷಕಿ ವಿದುಷಿ ಅಪೂರ್ವ ಗೌರಿ ದೇವಸ್ಯ ಇವರನ್ನೆಲ್ಲ ನಾವು ಸ್ಮರಿಸಿಕೊಳ್ಳುತ್ತಾ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತಿದ್ದೇವೆ. ವಿಘ್ನ ನಿವಾರಕನಾದಂತಹ ಗಣಪತಿಯ ಒಂದು ಅನುಗ್ರಹ ನಮಗೆ ಸದಾ ಇರಲೇಬೇಕು. ಇಂದಿನ ಪರಿಸ್ಥಿತಿ ನೋಡಿದರೆ ನಿಜವಾಗಿಯೂ ನಮಗೆಲ್ಲರಿಗೂ ಗಣೇಶನ ಅನುಗ್ರಹವಿದೆ. ಹಾಗಾಗಿ ಗಣೇಶನನ್ನು ಸ್ಮರಿಸುತ್ತಾ ನಾವು ಕಾರ್ಯಕ್ರಮವನ್ನು ಶುಭಾರಂಭಗೊಳಿಸುತ್ತಿದ್ದೇವೆ. ಗಣೇಶ ಕುಮಾರ ಜಮುಖ ಗಣೇಶ ಕುಮಾರ
सिद्धिदायक मनोरथ सिद्धिदायक आगम पद विनोद भव श्री गुरु हनुत जमुख गणेश कुमार महिमा मनोरथ सिद्धिदायक आगम पद विनोद भव श्री गुरु हनुत जमुख गणेश कुमार महिमा गणेश कुमार महिमा गजमुख गणेश कुमार महिमा ಮೊದಲ ನೃತ್ಯ ಗಣೇಶ ಸ್ತುತಿ. ಆನಂದ ನರ್ತನ ಗಣಪತಿಂ ಭಾವಯೇ. ಇದು ನಾಟರಾಗ ಹಾಗೂ ಆದಿತಾಳದಲ್ಲಿದೆ. ನರ್ತಿಸುವ ನರ್ತನ ಗಣಪತಿಯ ವರ್ಣನೆಯನ್ನು ಮಾಡಿರುವಂತಹ ಊತುಕಾಡು ವೆಂಕಟಸುಬ್ಬಯ್ಯರ್ ಇವರ ಬಹಳ ಸುಂದರವಾದ ರಚನೆ. ಇದರಲ್ಲಿ ಭಾಗವಹಿಸುವವರು ಕುಮಾರಿ ಶಮಚಂದ್ ಕೂಡ್ಲು, ಕುಮಾರಿ ವಿಭಾಶ್ರೀ, ವಿದುಷಿ ಅಪೂರ್ವ ಗೌರಿ ದೇವಸ್ಯ ಮತ್ತು ವಿದ್ವಾನ್ ಗಿರೀಶ್ ಕುಮಾರ್. ಕ್ಷಮಿಸಿ, ಶಮ, ಅಪೂರ್ವ ಗೌರಿ ಹಾಗೂ ವಿಭಾಶ್ರೀ ಇವರಿಂದ ಗಣೇಶ ಸ್ತುತಿ. ಗಣಪತಿ गणपति आनंद नर्तन गणपति सदानंद नर्तन गणपति सदानंद नर्तन गणपति परमानंद नर्तन गणपति परमानंद नर्तन गणपति चिराकर मूलाधार ओंकार गजवदनं परमं परमानंद नर्तन गणपति चिराकर मूलाधार ओंकार गजवदनं परमं परमानंद नर्तन गणपति सनद मुनीन्द्र गणनुत शिव शंकर मानस विलीन मनम सनद मुनीन्द्र गणनुत शिव शंकर मानस विलीन मनम संत्रीलय समन्वित गंधर्व चारुण वरणु गीयमान संत्रीलय समन्वित गंधर्व चारुण
ತಳಾಗುತಕ ಧೀಮಿತ ಧೀಮಿತ ತೈಯ ಧೀಮಿತ ಧೀಮಿತ ತೈಯ ತಾಗಣೋ ತರಿತ ತಕದಣಂ ದಣಂ ತರಿತೈ ತಾದಣ ತರಿತ ತದಣ ದಣ ದಣ ತಜನು ಜನು ಜನು ತದಿ ಮಿದೆ ಮಿದೆ ತದಿ ಪರಿಣುತಂ ಪದ ಸರಸಿಜಂ ಮಗ ಪಮನಿಪ ಮರಕತ ನಿಬಂ ಮರಕರಿ ಮುಖಂ ಪ್ರಣವರಲಿತಂ ಅಜಿತಂ ಅನಗಂ ಸುಖದಂ ಪರಮಂ ಕನಕಾಂಬರಧರ ಏಕರದನು ಅಜಿತಂ ಅನಗಂ ಸುಖದಂ ಪರಮಂ ಕನಕಾಂಬರಧರ ಏಕರದನಂ ತಕದಣಂ ತಣಕತರಿದೆ ತಕದಣಂ ತಣಕತರಿ ತಕದಣಂ ತಣಕತರಿದ ತಕ್ಕಿಡ್ದು ತರಗಿಡ್ತೋಂ ತಾಂ ತಕ್ಕಿಡ್ದು ತರಗಿಡ್ತೋಂ ತೈ ತಕ್ಕಿಡ್ದು ತರಗಿಡ್ತೋಂ ತಕ್ಕಿಡ್ದು ತರಗಿಡ್ತೋಂ ತಕದಣಂ ತಣಕತರಿದೆ ತಕದಣಂ ತಣಕತರಿ ತಕದಣಂ ತಣಕತರಿದ ತಕ್ಕಿಡ್ದು ತರಗಿಡ್ತೋಂ ತಾಂ ತರಗಿಡ್ತೋಂ ತಕ್ಕಿಡ್ದು ತರಗಿಡ್ತೋಂ ತೈ ತರಗಿಡ್ತೋಂ ತಕ್ಕಿಡ್ದು ತರಗಿಡ್ತೋಂ ತಕ್ಕ ತಚ್ಚಂ ತಕ್ಕ ತಚ್ಚಂ ತರಗಿಡ್ತೋಂ 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 ಚಿರಾಗಾರ ಮೂಲಾಗಾರ ಓಂಕಾರ
ತಕ್ಕ ಜಂಡು ತಕ್ಕ ತಿಮ್ಮಿ ತಕ್ಕ ತಾಂ ತಕ್ಕ ತಿಮ್ಮಿ ತಕ್ಕ ಜಂಡು ತಕ್ಕ ತಿಮ್ಮಿ ತಕ್ಕ ತಕ್ಕ ತಿಮ್ಮಿ ತಕ್ಕ ತಾಂ ತಕ್ಕ ತಿಮ್ಮಿ ತಕ್ಕ ಜಂಡು 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 ತಕ್ಕ ತಿಮ್ಮಿ ತಕ್ಕ ತಿಮ್ಮಿ ತಕ್ಕ ಜಂಡು ತಕ್ಕ ತಿಮ್ಮಿ ತಕ್ಕ मूषिकवाहन मोदकहस्त चामरकर्ण विलम्बितसूत्र वामनरूप महेश्वरपुत्र विघ्नविनाशक पाद नमस्ते मूषिकवाहन मोदकहस्त चामरकर्ण विलम्बितसूत्र वामनरूप महेश्वरपुत्र विघ्नविनाशक पाद नमस्ते ತಕ್ಕ ತಿಮ್ಮಿ ತಕ್ಕ ಜಂಡು ತಕ್ಕ ತಿಮ್ಮಿ ತಕ್ಕ ಜಂಡು ತಕ್ಕ ತಿನ್ನ ತಾಂ ತಕ್ಕ ತಿನ್ನ ತಾಂ ತಕ್ಕ ತಿನ್ನ आङ्गिकाभुवनो यस्य वाचिकं सर्ववाङ्मयम् आहार्यं चन्द्रतारादितो वन्दे सात्विकं शिवम् आङ्गिका भुवनो यस्य वाचिकं सर्ववाङ्मयम् आहार्यं चन्द्रतारादितो वन्दे सात्विकं शिवम् ತಕ್ಕ ತಿಮ್ಮಿ ತಕ್ಕ ಜಂಡು ತಕ್ಕ ತಿಮ್ಮಿ ತಕ್ಕ ಜಂಡು ತಕ್ಕ ತಿನ್ನ ತಾಂ ತಕ್ಕ ತಿನ್ನ ತಾಂ ತಕ್ಕ ತಿನ್ನ नमस्तेस्तु महामाये श्रीपीठे सुरपूजिते शङ्खचक्र गदाहस्ते महालक्ष्मी नमोऽस्तुते नमस्तेस्तु महामाये श्रीपीठे सुरपूजिते शङ्खचक्र गदाहस्ते महालक्ष्मी नमोऽस्तुते ತಕ್ಕ ತಿಮ್ಮಿ ತಕ್ಕ ಜಂಡು ತಕ್ಕ ತಿಮ್ಮಿ ತಕ್ಕ ಜಂಡು ತಕ್ಕ ತಿನ್ನ ತಾಂ ತಕ್ಕ ತಿನ್ನ ತಾಂ ತಕ್ಕ ತಿನ್ನ सरस्वती नमस्तुभ्यं वरदे कामरूपिणी विद्यारम्भं करिष्यामि सिद्धिर्भवतु मे सदा सरस्वती नमस्तुभ्यं वरदे कामरूपिणी विद्यारम्भं करिष्यामि सिद्धिर्भवतु मे सदा ತಕ್ಕ ತಿಮ್ಮಿ ತಕ್ಕ ಜಂಡು ತಕ್ಕ ತಿಮ್ಮಿ ತಕ್ಕ ಜಂಡು ತಳ್ಳಂಗು ತಕ್ಕ ದಿಕ್ಕು ತಕ್ಕ ತದಿಗಿಣ ತುಂ गुरु ब्रह्मा गुरु विष्णु गुरु देवो महेश्वरा गुरु साक्षात् परब्रह्म तस्मै श्री गुरवे नमः गुरु ब्रह्मा गुरु विष्णु गुरु देवो महेश्वरा गुरु साक्षात् परब्रह्म तस्मै श्री गुरवे नमः ತಕ್ಕ ತಿಮ್ಮಿ ತಕ್ಕ ಜಂಡು ತಕ್ಕ ತಿಮ್ಮಿ ತಕ್ಕ ಜಂಡು ತಕ್ಕ ತಿಮ್ಮಿ ತಕ್ಕ ತಕ್ಕ ತಿಮ್ಮಿ ತಕ್ಕ ಜಂಡು ತಕ್ಕ ತಿಮ್ಮಿ ತಕ್ಕ ಜಂಡು ತಕ್ಕ ತಿಮ್ಮಿ ತಕ್ಕ ಜಂಡು ತಾ ಚರಣದಲ್ಲಿ ಆಯಾ
ಅಕ್ಷರದ ಮಹತ್ವವನ್ನು ಪ್ರಾಸಬದ್ಧವಾಗಿ ರಚಿಸಲಾಗಿದೆ. ಇಂತಹ ಒಂದು ಪಂಚಾಕ್ಷರಿ ಶ್ಲೋಕಕ್ಕೆ ಅಭಿನಯಿಸಲಿದ್ದಾರೆ ವಿದ್ವಾನ್ ಗಿರೀಶ್ ಕುಮಾರ್, ವಿದುಷಿ ಅಪೂರ್ವ ಗೌರಿ, ವಿದುಷಿ ವಸುಧಾ. ನಮಃ ಶಿವಾಯ. ಓಂ ನಮಃ ಶಿವಾಯ. ಆಂಗಿಕಂ ಭುವನಯಸ್ಯ ವಾಚಿಕಂ ಸರ್ವ ವಾಂಗ್ಮಯಂ. ತಕ್ಕ ತಕ್ಕಿಟ್ಟ ತಕ್ಕ ತಕ್ಕಿಟ್ಟ ತಕ್ಕ ತಕ್ಕಿಟ್ಟ ತಕ್ಕ ತಕ್ಕಿಟ್ಟ ತಕ್ಕ ತಕ್ಕಿಟ್ಟ ತಳಂಗು ತದಿಗಿನ ತೋಂ ತಾಂ ತಕ್ಕಿಟ್ಟ ತಿ ತಕ್ಕಿಟ್ಟ ತೋಂ ತಕ್ಕಿಟ್ಟ ತಕ್ಕ ದಿಕ್ಕು ತದಿಗಿನ ತೋಂ ತಾಂ ತಕ್ಕಿಟ್ಟ ತಿ ತಕ್ಕಿಟ್ಟ ತೋಂ ತಕ್ಕಿಟ್ಟ ತಕ್ಕ ದಿಕ್ಕು ತದಿಗಿನ ತೋಂ ತಾಂ ತಕ್ಕಿಟ್ಟ ತಕ್ಕ ದಿಕ್ಕು ತದಿಗಿನ ತೋಂ ತಿ ತಕ್ಕಿಟ್ಟ ತಕ್ಕ ದಿಕ್ಕು ತದಿಗಿನ ತೋಂ ತೋಂ ತಕ್ಕಿಟ್ಟ ತಕ್ಕ ದಿಕ್ಕು ತದಿಗಿನ ತೋಂ ತಕ್ಕ ದಿಕ್ಕು ತದಿಗಿನ ತೋಂ ತಕ್ಕ ದಿಕ್ಕು ತದಿಗಿನ ತೋಂ. ನಾಗೇಂದ್ರಹಾರಾಯ ತ್ರಿಲೋಚನಾಯ ಭಸ್ಮಾಂಗರಾಗಾಯ ಮಹೇಶ್ವರಾಯ ನಿತ್ಯಾಯ ಶುದ್ಧಾಯ ದಿಗಂಬರಾಯ ತಸ್ಮೈ ನಕಾರಾಯ ನಮಃ ಶಿವಾಯ. ನಾಗೇಂದ್ರ ಹಾರಾಯ ತ್ರಿಲೋಚನಾಯ ಭಸ್ಮಾಂಗರಾಗಾಯ ಮಹೇಶ್ವರಾಯ ನಿತ್ಯಾಯ ಶುದ್ಧಾಯ ದಿಗಂಬರಾಯ ತಸ್ಮೈ ನಕಾರಾಯ ನಮಃ ಶಿವಾಯ. ಓಂ ತಕ್ಕ ತಕ್ಕಿಟ್ಟ ತಕ್ಕ ತಕ್ಕಿಟ್ಟ ತಕ್ಕ ತಕ್ಕಿಟ್ಟ ತಳಂಗು ತದಿಗಿನ ತೋಂ ತಾಂ ತತಕ್ಕ ಜಣ್ಣು ತೀಂ ತತಕ್ಕ ಜಣ್ಣು ತೋಂ ತತಕ್ಕ ಜಣ್ಣು ಗಿಡಗ ತರಗಿಡ ತೋಂ ತಾಂ ತತಕ್ಕ ಜಣ್ಣು ತೀಂ ತತಕ್ಕ ಜಣ್ಣು ತೋಂ ತತಕ್ಕ ಜಣ್ಣು ಗಿಡಗ ತರಗಿಡ ತೋಂ ತಾಂ ತತಕ್ಕ ಜಣ್ಣು ತೀಂ ತತಕ್ಕ ಜಣ್ಣು ತರಗಿಡ ತೋಂ ತಾಂ ತತಕ್ಕ ಜಣ್ಣು ತೀಂ ತತಕ್ಕ ಜಣ್ಣು ತರಗಿಡ ತೋಂ ತಾಂ ತಕ್ಕಿಡಗ ತರಗಿಡ ತೋಂ ತೀಂ ತಕ್ಕಿಡಗ ತರಗಿಡ ತೋಂ ತೋಂ ತಕ್ಕಿಡಗ ತರಗಿಡ ತೋಂ ತಾ ತಕ್ಕಿಡಗ ತರಗಿಡ ತೋಂ ತೈ ಈ ತಕ್ಕ ದಿಕ್ಕು ಗಿಡಗ ತರಗಿಡ ತೋಂ ತಾಂ. ಮಂದಾಕಿನಿ ಸಲಿಲ ಚಂದನ ಚರ್ಚಿತಾಯ ನಂದೀಶ್ವರ ಬ್ರಹ್ಮತನಾಥ ಮಹೇಶ್ವರಾಯ ಮಂದಾರ ಪುಷ್ಪ ಬಹುಪುಷ್ಪ ಸುಪೂಜಿತಾಯ ತಸ್ಮೈ ಮಕಾರಾಯ ನಮಃ ಶಿವಾಯ. ಮಂದಾಕಿನಿ
तस्मै मकाराय नमः शिवाय தக்க தக்கிட்ட தக்க தக்கிட்ட தக்க தக்கிட்ட தள்ளம் தத்தி கிண்ணத்தோம் தாம் தஜ்ஜம் தீம் தஜ்ஜம் தோம் தஜ்ஜம் நம் தஜ்ஜம் தாம் தஜ்ஜம் தீம் தஜ்ஜம் தோம் தஜ்ஜம் நம் தஜ்ஜம் தாம் தஜ்ஜம் ததி கிண்ணத்தோம் தீம் தஜ்ஜம் ததி கிண்ணத்தோம் தோம் தஜ்ஜம் ததி கிண்ணத்தோம் கிடக தருகிடுதோம் தாம் शिवाय गौरी वदनाब्जभृङ्ग सूर्याय दक्ष ध्वरनाशकाय श्रीनीलकण्ठाय वृषध्वजाय तस्मै शिकाराय नमः शिवाय शिवाय गौरी वदनाब्जभृङ्ग सूर्याय दक्ष ध्वरनाशकाय श्रीनीलकण्ठाय वृषध्वजाय तस्मै शिकाराय नमः शिवाय தாம் தக்கிட்ட தீம் தக்கிட்ட தோம் தக்கிட்ட தளங்கு ததி கிண்ணத்தோம் தக்கிட்ட திக்கிட்ட தோம் கிட்ட நம் கிட்ட கிடக தருகிடுதோம் தக்கிட்ட திக்கிட்ட தோம் கிட்ட நம் கிட்ட கிடக தருகிடுதோம் தக்கிட்ட திக்கிட்ட தக்கதிமி தக்க ஜெண்டு தக்கிட்ட திக்கிட்ட தக்கதிமி தக்க ஜெண்டு தக்கதிமி தக்கிட்ட தக்கதிக்கு தக்கிட்ட தக்கதிக்கு ததி கிண்ணத்தோம் தக்கதிக்கு ததி கிண்ணத்தோம் தக்கதிக்கு ததி கிண்ணத்தோம் தாம் वसिष्ठकुम्भोद्भव गौतमाय मुनीन्द्रदेवार्चित शेखराय चन्द्रार्कवैश्वानर लोचनाय तस्मै वकाराय नमः शिवाय वसिष्ठ कुम्भोद्भव गौतमाय मुनीन्द्रदेवार्चित शेखराय चन्द्रार्कवैश्वानर लोचनाय तस्मै वकाराय नमः शिवाय தக்கிட்ட தீம் தக்கிட்ட தோம் தக்கிட்ட தளங்கு தத்தி கிண்ணத்தோம் தக்கத்தீம் தக்கிட்ட 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 தக்கத்தீம் தக்கிட்ட 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 தக்கத்தீம் தக்கிட்ட 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 தக்கத்தீம் தக்கிட்ட 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 ததி ததி கிண்ணத்தோம் தத்ததி கிண்ணத்தோம் ததி கிண்ணத்தோம் தத்ததி கிண்ணத்தோம் ததி கிண்ணத்தோம் ததி கிண்ணத்தோம் தா यक्षस्वरूपाय जटाधराय पिनाकहस्ताय सनातनाय दिव्याय देवाय दिगम्बराय तस्मै यकाराय नमः शिवाय यक्षस्वरूपाय जटाधराय
ಆಚೆ ಮನೆಯ ಸುಬ್ಬಮ್ಮನಿಗೆ ಏಕಾದಶಿ ಉಪವಾಸ, ಎಲ್ಲೋ ಸ್ವಲ್ಪ ತಿಂತಾಳಷ್ಟೇ ಉಪ್ಪಿಟ್ಟು ಅವಲಕ್ಕಿ ಪಾಯಸ. ಆಚೆ ಮನೆಯ ಸುಬ್ಬಮ್ಮನಿಗೆ ಏಕಾದಶಿ ಉಪವಾಸ, ಎಲ್ಲೋ ಸ್ವಲ್ಪ ತಿಂತಾಳಷ್ಟೇ ಉಪ್ಪಿಟ್ಟು ಅವಲಕ್ಕಿ ಪಾಯಸ. 3-4 ಬಾಳೆಹಣ್ಣು ಸ್ವಲ್ಪ ಚಕ್ಕುಲಿ ಕೋಡು ಬಳೆ, 3-4 ಬಾಳೆಹಣ್ಣು ಸ್ವಲ್ಪ ಚಕ್ಕುಲಿ ಕೋಡು ಬಳೆ. ಗಂಟೆಗೆ 2 ಸೀಬೆಯ ಹಣ್ಣು, ಆಗಾಗ ಒಂದೊಂದು ಕಿತ್ತಳೆ. ಗಂಟೆಗೆ 2 ಸೀಬೆಯ ಹಣ್ಣು, ಆಗಾಗ ಒಂದೊಂದು ಕಿತ್ತಳೆ. ಆಚೆ ಮನೆಯ ಸುಬ್ಬಮ್ಮನಿಗೆ ಏಕಾದಶಿ ಉಪವಾಸ, ಎಲ್ಲೋ ಸ್ವಲ್ಪ ತಿಂತಾಳಷ್ಟೇ ಉಪ್ಪಿಟ್ಟು ಅವಲಕ್ಕಿ ಪಾಯಸ. ಮಧ್ಯಾಹ್ನಕ್ಕೆಲ್ಲೋ ರವೆ ಉಂಡೆ ಹುರುಳಿ ಕಾಳಿನ ಉಸ್ಲಿ, ಮಧ್ಯಾಹ್ನಕ್ಕೆಲ್ಲೋ ರವೆ ಉಂಡೆ ಹುರುಳಿ ಕಾಳಿನ ಉಸ್ಲಿ. ಸ್ವಲ್ಪ ಮಾತ್ರ ಬಿಸಿ ಸಂಡಿಗೆ 5-6 ಇಡ್ಲಿ, ಸ್ವಲ್ಪ ಮಾತ್ರ ಬಿಸಿ ಸಂಡಿಗೆ 5-6 ಇಡ್ಲಿ. ಆಚೆ ಮನೆಯ ಸುಬ್ಬಮ್ಮನಿಗೆ ಏಕಾದಶಿ ಉಪವಾಸ, ಎಲ್ಲೋ ಸ್ವಲ್ಪ ತಿಂತಾಳಷ್ಟೇ ಉಪ್ಪಿಟ್ಟು ಅವಲಕ್ಕಿ ಪಾಯಸ. ರಾತ್ರಿ ಪಾಪ ಉಪ್ಪಿಟ್ಟೆ ಗತಿ ಲೋಟ ತುಂಬ ಹಾಲು, ರಾತ್ರಿ ಪಾಪ ಉಪ್ಪಿಟ್ಟೆ ಗತಿ 1 ಲೋಟ ತುಂಬ ಹಾಲು. ಪಕ್ಕದ ಮನೆಯ ರಾಮೇಗೌಡರ್ ಸೀಮೆ ಹಸುವಿನ ಹಾಲು, ಪಕ್ಕದ ಮನೆಯ ರಾಮೇಗೌಡರ ಸೀಮೆ ಹಸುವಿನ ಹಾಲು. ಆಚೆ ಮನೆಯ ಸುಬ್ಬಮ್ಮನಿಗೆ ಏಕಾದಶಿ ಉಪವಾಸ, ಎಲ್ಲೋ ಸ್ವಲ್ಪ ತಿಂತಾಳಷ್ಟೇ ಉಪ್ಪಿಟ್ಟು ಅವಲಕ್ಕಿ ಪಾಯಸ. ಆ ಯಾದವನೇ ಬಾ ಯದುಕುಲನಂದನ, ಮಾಧವ ಮಧುಸೂದನ ಬಾರೋ. 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 ಯಾದವನೇ ಬಾ. ಸೋದರ ಮಾವನ ಮಥುರಿಲಿ ಮಡೋಯಿದ, ಸೋದರ ಮಾವನ ಮಥುರಿಲಿ ಮಡೋಯಿದ, ಯಶೋದೆ ನಂದನ ನೀ ಬಾರೋ. ಯಶೋದೆ ನಂದನ ನೀ ಬಾರೋ. ಓ ಯಾದವನೇ ಬಾ ಯದುಕುಲನಂದನ, ಮಾಧವ ಮಧುಸೂದನ
ಮೊಗರಸನೆ ನೀ ಬಾರೋ ಭಗವಾನನೇ ಬಗೆ ಬಗೆ ರೂಪನೆ ನಗು ಮೊಗರಸನೆ ನೀ ಬಾರೋ ಜಗದೋಳು ನಿನ್ನಯ ಮಹಿಮೆಯ ಪೊಗಳುವೆ ಜಗದೋಳು ನ್ಯಾಯ ಮಹಿಮೆಯ ಪೊಗಳುವೆ ಪುರಂದರ ವಿಠಲ ನೀವಾರು ಪುರಂದರ ವಿಠಲ ನೀವಾರೋ ಯಾದವನೇ ಬಯದು ಕುಲನಾದನ ಮಾಧವ ಮಧುಸೂದನ ಬರೋ ಯಾದವನೇ ಬಾ ಆ ಜಗನ್ಮೋಹನನೇ ಕೃಷ್ಣ ಜಗನ್ಮೋಹನನೇ ಕೃಷ್ಣ ಜಗನ್ಮೋಹನನೇ ಕೃಷ್ಣ ಜಗನ್ಮೋಹನನೇ ಕೃಷ್ಣ ಜಗನ್ಮೋಹನನೇ ಕೃಷ್ಣ ಕೃಷ್ಣ ಜಗವ ಪಾಲಿಪನೇ ಕೃಷ್ಣ ಜಗನ್ಮೋಹನನೇ ಕೃಷ್ಣ ಜಗವ ಪಾಲಿಪನೇ ಕೃಷ್ಣ ಜಗನ್ಮೋಹನನೇ ಕೃಷ್ಣ ಜಗವ ಪಾಲಿಪನೇ ಕೃಷ್ಣ ಜಗನ್ಮೋಹನನೇ ಕೃಷ್ಣ ಲೋಕದೊಳಗೆ ನೀ ಶಿಶುವಾಗಿ ಮೂಲೋಕವನೆಲ್ಲ ಬಾಯಲಿ ತೋರಿದೆ ಲೋಕದೊಳಗೆ ನೀ ಶಿಶುವಾಗಿ ಮೂಲೋಕವನೆಲ್ಲ ಬಾಯಲಿ ತೋರಿದೆ ಲೋಕದೊಳಗೆ ನೀ ಆನಂದ
ಕುಟಿಲವನೆಲ್ಲ ಎಲ್ಲಿ ಕಲಿತೊರಗ ಈ ಕುಟಿಲವನಿ ಎಲ್ಲಿ ಕಲಿತೊರಗ ಜಗನ್ಮೋಹನೆ ಕೃಷ್ಣ ವರಬಲದಿಂದಲೇ ಭಸ್ಮಾಸುರನು ಅರನ ಶಿರನೇಕರ ಬರಲು ವರಬಲದಿಂದಲೇ ಭಸ್ಮಾಸುರನು ಅರನ ಶಿರನೇಕರ ಬರಲು ವರಬಲದಿಂದಲೇ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ dim, tum, num, tam, dim, tum, num, tam, dim, tum, num, tam, dim, tum, num, tam, tam, dim, dim, tum, tum, num, num, tam, tam, dim, dim, tum, tum, num, tam, tam, dim, dim, tum, tum, num, num, tam, tam, dim, dim, tum, tum, num. ಕರುಣಿಯ ರೂಪ ತಳೆ ಕರುಣಿಯ ರೂಪ ತಾಳೆ Taka dinda thumb, taka dinda thumb, taka dinda.
ಗ ಸನಿ ದ ಮಗ ಸನಿ ಸನಿ ದ ಮಗ ಸನಿ 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 ದ ಮಗ ಸಾ ತಂ ತರಿ ತಕ್ಕ ಜಂಡು ತರಿತ ದಂಡತ ಜಂಡುತ ದಿಮಿತ ದಿಂ ತರಿ ತಕ್ಕ ಜಂಡು ತರಿತ ದಂಡತ ಜಂಡುತ ದಿಂ ತದಿ ಗಿಣ್ಣತ್ತಂ ತಕ್ಕ ತದಿ ಗಿಣ್ಣತ್ತಂ ತಕ್ಕ ದಿಕ್ಕು ತದಿ ಗಿಣ್ಣತ್ತಂ ತಂ ಸಗ ಮಗ ಮಗ ಮದ 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 ನಿದ ನಿ ಸಗ ಮದ ನಿ ಸ ತಂ ತರಿ ತಕ್ಕ ಜಂಡು ತರಿ ದಂಡತ ದಂಡತ ಜೋ ದಿಮಿತ ತಕ್ಕ ದಿಕ್ಕು ಗಿಡದಗ ತರಗಿಡ್ದಂ ತಂ ಸಗ ಮಗ ಮ ಸ ಮದ ನಿ ಸ ತಂ ತರಿ ತಕ್ಕ ತಕಿಟ್ಟ ತದ್ ದಿತ್ ತರಗಿಡ್ದಂ ತಂ ಗಮದ ಮದ ಮದ ಗ ಮ ನಿ ಸ ಗ ದಿಂ ತರಿ ತಕ್ಕ ತಕಿಟ್ಟ ತದ್ ದಿತ್ ತರಗಿಡ್ದಂ ತಂ ಸನಿ ದ ಮದ ನಿ ಸ ತತ್ ತರಗಿಡ್ದಂ ನಿ ದ ಮಗ ಮದ ನಿ ತತ್ತ ತರಗಿಡ್ದಂ 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 ಮದ ನಿ ಸ ಸಗ ಮದ ನಿ ಸ ಗ ಮದ ನಿ ಸ ಮದ ನಿ ಸ ದ ನಿ ಸ ನಿ ಸ ತದಿ ಗಿಣ್ಣತ್ತಂ ತದಿ ಗಿಣ್ಣತ್ತಂ ತದಿ ಗಿಣ್ಣತ್ತಂ ತದಿ ಗಿಣ್ಣತ್ತಂ ತದಿ ಗಿಣ್ಣತ್ತಂ ತದಿ ಗಿಣ್ಣತ್ತಂ ತದಿ ತತ್ತಿಡ್ದಂ ತದಿ ತತ್ತಿಡ್ದಂ ತದಿ ತತ್ತಿಡ್ದಂ ತಂ ತರುಣಿಯ ರೂಪ ತಾಳಿ ಆದಿತ್ಯನ ಹರಣವನಳಿದು ಎಲ್ಲಿ ಕಲಿತೋರನ್ನ ತರುಣಿಯ ರೂಪ ತಾಳಿ ಆದಿತ್ಯನ ಹರಣವನಳಿದು ಎಲ್ಲಿ ಕಲಿತೋರನ್ನ ಜಗನ್ಮೋಹನನೇ ಕೃಷ್ಣ ಜಗಗೋಪಾಲಿತ ಕೃಷ್ಣ ಜಗನ್ಮೋಹನನೇ ಕೃಷ್ಣ ಎಂದಿಗೂ ನಿಮ್ಮ ಗುಣಗಳ ಪೊಗಳನು ಇಂದ್ರಾದಿಗಳಿಗೆ ಅಳವಲ್ಲ ಎಂದಿಗೂ ನಿಮ್ಮ ಗುಣಗಳ ಪೊಗಳನು ಇಂದ್ರಾದಿಗಳಿಗೆ ಅಳವಲ್ಲ ಮದರದ ಶ್ರೀ ಪುರದರ ವಿಠಲನ ಮಂದರದ ಶ್ರೀ ಪುರಂದರ ವಿಠಲನ ಉಂದೋಗಾಟವ ಎಲ್ಲಿ ಕಲಿತಯೋ ರಂಗ ಉಂದೋಗಾಟವ ಎಲ್ಲಿ ಕಲಿತಯೋ ರಂಗ ಜಗನ್ಮೋಹನನೇ ಕೃಷ್ಣ ಜಗಗೋಪಾಲಿತ ಕೃಷ್ಣ ಜಗನ್ಮೋಹನನೇ ಕೃಷ್ಣ ಮೋಹನನೇ ಕೃಷ್ಣ ಮೋಹನನೇ ಕೃಷ್ಣ 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 ಆ ರೂಪಮನಗೋ ಜಯ ಮಂಗಳ 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 ಇಂದಿನ
ನಮಗೆ ಸಭಾಂಗಣ ನೀಡಿದಂತಹ ಈ ದೇವಸ್ಥಾನದ ಸಮಿತಿಯವರಿಗೆ ಅನಂತ ಕೃತಜ್ಞತೆಗಳು. ನಿರ್ದೇಶನ ಮಾಡಿ ಸಂಯೋಜನೆ ಮಾಡಿದಂತಹ ಶ್ರೀ ಮೂಕಾಂಬಿಕಾ ಕಲ್ಚರಲ್ ಅಕಾಡೆಮಿ ಪುತ್ತೂರು, ಇದರ ನಾಟ್ಯ ಗುರುವಾದಂಥ ವಿದ್ವಾನ್ ದೀಪಕ್ ಕುಮಾರ್ ಅವರು ನಾನು ವೇದಿಕೆಗೆ ಪ್ರೀತಿಯಿಂದ ಆಹ್ವಾನಿಸ್ತಾ ಇದ್ದೇನೆ. ತಾವು ನಮ್ಮ ಯುವಕ ಮಂಡಳದ ನೆನಪಿಗಾಗಿ ನಮ್ಮಿಂದ ಕಿರು ಕಾಣಿಕೆಯನ್ನು ಕೊಡಬೇಕಾಗಿ ನಮ್ಮ ಸಂಘದ ಮಾಜಿ ಅಧ್ಯಕ್ಷರಾದ ಶ್ರೀಯುತ ಭಾಸ್ಕರ ಬಳ್ಳಿಯ ಇವರು ಅವರಿಗೆ ಶಾಲು ಹಾಕಿ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಯನ್ನು ಮಾಡ್ತೇನೆ. ಶ್ರೀಮಾನ್ ವಿದ್ವಾನ್ ದೀಪಕ್ ಕುಮಾರ್ ಇವರಿಗೆ ನಮ್ಮ ಸಂಘದಿಂದ ಶಾಲು ಹಾಕಿ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ನಮ್ಮ ಸಂಘದ ಮಾಜಿ ಅಧ್ಯಕ್ಷರು, ಶ್ರೀ ದೇವಳದ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರು ಆಗಿರ್ತಕ್ಕಂತಹ ಶ್ರೀಯುತ ಭಾಸ್ಕರ ಬಳ್ಳಿ ಅವರಿಗೆ ಶಾಲು ಹಾಕಿ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಯನ್ನು ಮಾಡ್ತೇನೆ. ಅದೇ ರೀತಿಯಾಗಿ ನಮ್ಮ ತುಡರ್ ಕಲಾ ಸಂಘದ ವಿದ್ಯಾರ್ಥಿಗಳಿಗೆ ಭರತನಾಟ್ಯ ತರಬೇತಿಯನ್ನು ಕಲಿಸಿಕೊಟ್ಟಂತಹ ನಾಟ್ಯ ಶಿಕ್ಷಕಿ ಗುರುಗಳ ಸಮ್ಮುಖದಲ್ಲಿ ಅವರು ನಮ್ಮ ಸಂಘದಿಂದ ಪ್ರೀತಿಯ ಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿಯನ್ನು ಮಾಡ್ತೇನೆ. शिव शंभो स्वयंभो ओम शंभो 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 शिव शंभो स्वयंभो गंगाधर शंकर करुणाकर मामव भवसागर तारक गंगाधर शंकर करुणाकर मामव भवसागर तारक शंभो शिव शंभो स्वयंभो शंभो शिव शंभो स्वयंभो धिमि धिमि किट किट तोम तोम तरि किट किट तोम धिमि धिमि किट किट तोम तरि किट किट तोम मतंग मुनिवर वंदित ईशा मतंग मुनिवर वंदित ईशा सर्व दिगंबर वेष्टित वेश नित्य निरंजन नित्य नदेश मतंग मुनिवर वंदित ईशा सर्व दिगंबर वेष्टित वेश नित्य निरंजन नित्य नदेश ईशा सवेश सर्वेश शंभो शिव शंभो स्वयंभो शंभो शिव शंभो स्वयंभो निज गुण निहित नितानंद आनंद अतिशय अक्षय लिंग निज गुण निहित नितानंद आनंद अतिशय अक्षय लिंग शंभो शिव शंभो स्वयंभो शंभो शिव शंभो स्वयंभो हर हर महादेव शंभो शंकरा हर हर महादेव शंभो शंकरा हर हर महादेव शंभो शंकरा
கிடையாதே எனக்கு, நிறுத்திட தெரியாதே எனக்கு, அசைவது எல்லாமே உனக்கு. நீ என்னுள்ளே அதுவரை நடனம் உன் பொறுப்பு, முடிவது நடனம் உன் பொறுப்பு, அதுவரை மனமெங்கும் நெருப்பு. நீதானே என் இரவா. இருளாய் இருளவன் புலராய் 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 புலரன கதிராய் 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 கதிரன ஒளியாய் 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 மனதில் நிறைவாயோ. என் பாதம் வைக்கின்ற முத்தங்கள் உந்தன் சொந்தம், என் கண்ணில் பூக்கின்ற இன்பங்கள் உந்தன் சொந்தம், என் நெஞ்சில் நீ கேட்கும் சத்தங்கள் உந்தன் சொந்தம், நான் காணும் கைதட்டல் ஒவ்வொன்றும் உந்தன் சொந்தம். இறைவா இறைவா இசை கொடு இறைவா இறைவா, இசைத்திடு இறைவா இறைவா, அசைத்திடு இறைவா இறைவா, இறைவா இறைவா இசை கொடு இறைவா இறைவா, இசைத்திடு இறைவா இறைவா, அசைத்திடு இறைவா இறைவா, இறைவா இறைவா இசை கொடு இறைவா இறைவா, இசைத்திடு இறைவா இறைவா, அசைத்திடு இறைவா આવી ગઈ રાત અને ભૂલો બધી વાત, પ્રેમની આ મૌસમ છે. अब आओ मेरे पास, रह जाओ मेरे साथ, प्रेमनी आ मौसम छे. આવી ગઈ રાત અને ભૂલો બધી વાત, પ્રેમની આ મૌસમ છે. अब आओ मेरे पास, रह जाओ मेरे साथ, प्रेमनी आ मौसम छे. मिल जाए मुझको अगर साथ तेरा, तो भूलूं मैं सारा जहां. चौगाड़ा तारा, छबीला तारा, रंगीला तारा, रंग वेद जुए तारी बात. चौगाड़ा तारा, ओए छबीला तारा, ओए रंगीला तारा, रंग वेद जुए तारी बात रे. छुप छुप के तुम्हें देखा मैं करूं सारी सारी रात, सारी सारी रात. छुप छुप के मुझे देखा तू कर सारी सारी रात, सारी सारी रात. मिल जाए मुझको अगर साथ तेरा, तो भूलूं मैं सारा जहां. चौगाड़ा तारा, छबीला तारा, रंगीला तारा, रंग वेद जुए तारी बात. चौगाड़ा तारा, ओए छबीला तारा, ओए रंगीला तारा, रंग वेद जुए तारी बात रे. To want me, you gotta know me. If you love me, you gotta show me. ले जा, ले जा, ले जा, ले जा, ले जा. मुझसे दूर कहीं ना जा, बस यही कहीं रह जा. मैं तेरी दीवानी रे, अफसोस तुझे है क्या. मुझसे दूर कहीं ना जा, बस यही कहीं रह जा. मैं तेरी दीवानी रे, अफसोस तुझे है क्या. तेरी मेरी कहानी नहीं बन गई, तू मेरा हो गया, मैं तेरी हो गई. जहाँ जाए तू
जा Back it up now. Get 'em up. Got it. సురనర మునివర హారతి ఉతారే జయ 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 హనుమ ఉచారే లంకాచారి అసుర సంహారే జో హనుమాన్ కి ఆరతి పావే బసి వైకుంఠ పరమ పద పావే श्री आञ्जनेयं प्रसन्नाञ्जनेयं श्रीरामदूतं महाकायवीरं प्रणयवि ನಡೆಯಲಿ ಆಂಜನೇಯ ಅಸುರರ ಎದುರಿಸು ಆಂಜನೇಯ ಗಗನ ವಿಚರುಗಲಿ ಆಂಜನೇಯ ಗಡಗಡ ನಡುಗಿಸು ಆಂಜನೇಯ ಧರ್ಮ ಉಳಿಸೋ ಸತ್ಯ ಮೆರೆಸೋ ವಜ್ರದೇಹಿ ಬಾರೋ ಜಯ 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 ಬಜರಂಗ హనుమల లాకి జయ 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 బజరంగి దళన రఘునాథ కలాకి జయ 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 బజరంగి అంజలి పుత్ర మహాబలదాయి జయ 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 బజరంగి సంతనకే ప్రభు సదా సహాయి శంకర సుమన కేసరి నందన తేజ ప్రతాప మహాజగవందన రామదూత అతులిత బలధామ అంజలి పుత్ర పవన సుత నామ జయ హనుమాన్ జయ హనుమాన్ पिशाच निकट नहीं आवे महावीर जब नाम सुनावे संकट से हनुमान छुड़ावे जन्म जन्म के दुख बिसरावे ಓ ಭುಜ ಬಲವ ತೋರಿ ನಿಂತೋನೆ ಭವ ಭಯವ ನೀಗುಬಾ जय शिव रूपने बजरंगी जय जय भवतारक ಓ बजरंगी ನರ ನರವು ರಾಮ ಎಂದೋನೆ ನಿಜ ಗುಣವ ತೋರುಬಾ ನಿನದೇನೆ ಶಕುತಿ ತಿಳಿದಿಲ್ಲ ನಿನಗೆ ಧನವಾಗಿ ಜಿಗಿದೆ ಕಡಲಾಚೆಗೆ ತಲೆಮಾರುಗಳ ತಲೆ ಹೋಗುತ್ತಿದೆ ರಣರಾವಣ ರಾಮದ ಮೀರುತ್ತಿದೆ ಜಯ ಮಾರುತಿ ನೀನೇ ಗತಿ ಬಾಬಾರ ಬಾಳ ಸಾರಥಿ जय 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 बजरंगी ಬಜರಂಗಿ ಬಜರಂಗಿ जय 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 बजरंगी ಬಜರಂಗಿ ಬಜರಂಗಿ जय 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 बजरंगी ಬಜರಂಗಿ जय 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 ಜಯ ಜಯ ಬಜರಂಗಿ బృందావనం నుంచి కృష్ణుడు వచ్చాడే వచ్చాడే కృష్ణుడు వచ్చాడే యమునా తీరాన ఉన్న రాధను చూశాడే చూశాడే రాధను చూశాడే ఫ్లూటులేని గోపాలుడే ఫ్లూటు వేసే భూపాలుడే మీసం వచ్చిన బాలుడే మాట వెంట పడిపోవుడే కటిక చీకటిల కన్ను పడతాడే వెన్న ముద్దలని వెంట పడతాడే కోల చేస్తాడే కాల వేస్తాడే మాయలోడు వీడే. హై బృందావనం నుంచి కృష్ణుడు వచ్చాడే వచ్చాడే కృష్ణుడు వచ్చాడే అలరల యమునా తీరాన ఉన్న రాధను చూశాడే చూశాడే రాధను చూశాడే ఇంగ్లీషులోన దండ పెట్టనెప్పుడు తేట తెలుగులో మీకు వందనం ఫేసు క్రీము గట్ర పుయ్యలేదు ఎప్పుడు నాకు ఇష్టమంట పసుపు సెందనం సెల్లు నంబరే లేదు నాకు అసలే డోరు నంబరే మీకు ఇస్తలే సెంటు బాటిలే ముట్టనైన ముట్టలే సన్న జాజులంటే సెట్ మోజులే ఏ స్టార్ హోటల్ బొట్టు పెట్టి పిలిచిన దవా దవా ధాబాకే బరువు తీస్తలే డిస్కోలు బొబ్బలు డెమ్ము లైట్ గుట్టిన ఆమె తోపులోనే మేళమెడతలే ఎందుకు ఎందుకంటే నేను పక్కా లోకల్ నేను పక్కా లోకల్
సింపులే ఇదే ఉంది శాంపుల్ పాష్ కొండలేదు నా సిస్టము ఎందుకేంటి ఎందుకంటే నేను పక్కా లోకల్ నేను పక్కా లోకల్ నేను వాడే గాజులు కోకారైకల్లన్నీ ఓరమాస లెక్కల నేను పక్కా లోకల్ నేను పక్కా లోకల్ నేను వాడే గాజులు కోకారైకల్లన్నీ ఓరమాస లెక్కల ప్లాస్మా బ్లాక్ అండ్ వైట్ టీవీ ఏది ఇష్టం నీకు చెప్పుకో వెనసొప్పు విధారతే మల్పి రేడియోని గిఫ్ట్ ఇచ్చుకో అటు హైటెక్ ఈ పక్క మెకానిక్ నీకు ఇద్దరులో ఎవరిష్టం ఎంచుకో షట్టు నలగంతే ఎట్టా ఏముంటది కిక్కు రెంచి స్పానరుకే నా బొట్టు రాస్తా టచ్ చేసావు అమ్ముడు నేనింతే పిల్లడు నచ్చేసావదంట క్లాసు ఐటము ఎందుకంటే నేను పక్కా లోకల్ నేను పక్కా లోకల్ నేను వాడే గాజులు కోకారైకల్లన్నీ ఓరమాస లెక్కల నేను పక్కా లోకల్ నేను పక్కా లోకల్ నేను వాడే గాజులు కోకారైకల్లన్నీ ఓరమాస లెక్కల నేను పక్కా లోకల్ ഓർക്കുന്ന നേരം കനലാണു നെഞ്ചിൽ മറുവാക്കു ചൊല്ലാത്തതെന്തേ ഏതൊരാഴത്തിൽ മൂടി വെച്ചാലും അഴകേ മനസ്സു തേടി എത്തുന്നു നിന്റെ ഈ പുഞ്ചിരി മധുവേ നുകരാൻ കാത്തു ഞാൻ ദശരാ സർവം സദാനിൽ സൗരം ദശരാ Mama pita pita de, mama pita pita de, mama pita pita de, mama pita de, mama pita pita de, mama pita pita de, mama pita pita de, mama pita de. హడిపోళి எல்லா ஊருமே நம்ம ஊருதான் எல்லா பயனும் நல்ல பையதான் மேல இருக்கவனா நம்ம நல்லா கத்துக்கோ கூட இருக்கவனா நட்பா நல்லா வச்சுக்கோ கால வாராம வாழ மட்டும் கத்துக்கோ காலத்தோட நீயும் ஓட ஒத்துக்கோ
हे शिवनंदन भवानी नंदन हे रंबा विनायक ओम गणेश श्री गणेश जय 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 गणनायक हे शिवनंदन भवानी नंदन हे रंबा विनायक ओम गणेश श्री गणेश जय 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 गणनायक एकदंता करुणाकरण पालिसो गणनायक पालिसो गणनायक ಇವರನ್ನು ಮನಸಾರೆ ಸ್ಮರಿಸಿಕೊಳ್ಳುತ್ತಾ ಭಾರತ ಸರ್ಕಾರದ ಜಿಲ್ಲಾ ಪ್ರಶಸ್ತಿ ಪುರಸ್ಕೃತ ತುಡರ್ ಯುವಕ ಮಂಡಲ ರಿಜಿಸ್ಟರ್ಡ್ ನನ್ಯಕಾವು ಇದರ 11ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ತುಡರ್ ಹಬ್ಬ ಈ ಒಂದು ಕಾರ್ಯಕ್ರಮದ ಸಭಾ ವೇದಿಕೆಯಲ್ಲಿ ಸಭಾಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಈ ದೇವಸ್ಥಾನದ ಆಡಳಿತ ಸಮಿತಿಯ ಅಧ್ಯಕ್ಷರಾದಂತಹ ಶ್ರೀ ಚಂದ್ರಶೇಖರ ರಾವ್ ನಿಧಿಗೊಂಡವರೇ, ವೇದಿಕೆಯಲ್ಲಿ ಮುಖ್ಯ ಅಭ್ಯಾಗತರಾಗಿ ಉಪಸ್ಥಿತರಿರುವಂತಹ ನನ್ನ ಮಾರ್ಗದರ್ಶಕರಾದಂತಹ ಶ್ರೀ ನನ್ಯ ಅಚ್ಯುತಮೂರ್ತಿ ಅವರೇ, ಕಾವು ಹೇಮಣ ಶೆಟ್ಟಿ ಅವರೇ, ಇವತ್ತು ಸನ್ಮಾನವನ್ನು ಸ್ವೀಕಾರ ಮಾಡಲಿಕ್ಕಿರುವಂತಹ ಗುಂಡೆಡ್ಕ ವಾಸು ಪೂಜಾರಿ ಅವರೇ, ನಮ್ಮ ಯುವಕ ಮಂಡಳದ ಸ್ಥಾಪಕ ಅಧ್ಯಕ್ಷರಾದಂತಹ ಶ್ರೀ ಸುಬ್ರಾಯ ಬಳ್ಳಿಯರವರು, ಯುವಕ ಮಂಡಳದ ಅಧ್ಯಕ್ಷನಾಗಿ ಒಂದು ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಪ್ರಾಸ್ತಾವಿಕವಾಗಿ ಸಂಘದ ಬೆಳವಣಿಗೆ ಮತ್ತು ಸಂಘದ ಒಂದು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಪ್ರಸ್ತುತಪಡಿಸಲಿಕ್ಕೆ ನಾನು ಪ್ರಸ್ತುತಪಡಿಸ್ತಾ ಇದ್ದೇನೆ. ಈಗಾಗಲೇ ನಮ್ಮ ತುಡರ್ ಯುವಕ ಮಂಡಲ 2011ನೇ ಇಸವಿಯಲ್ಲಿ ಮೊದಲ ಸುಬ್ರಾಯ ಬಳ್ಳಿಯರ ನೇತೃತ್ವದಲ್ಲಿ ಈ ಒಂದು ಸಂಘ ಸ್ಥಾಪನೆಯಾದದ್ದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. 2011ರಲ್ಲಿ ಸ್ಥಾಪನೆಗೊಂಡಂತಹ ನಮ್ಮ ಸಂಸ್ಥೆ ಇಂದಿಗೆ 11 ವರ್ಷವನ್ನು ಯಶಸ್ವಿಯಾಗಿ ಪೂರೈಸಿ ಇವತ್ತು 11ನೇ ವರ್ಷದ ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದೇವೆ. ಬಹುಶಃ ನಾವು ಪ್ರತಿ ವರ್ಷ ಆರಂಭದಿಂದ ಇಲ್ಲಿಯವರೆಗೂ ಕೂಡ ಪ್ರತಿ ವರ್ಷ ನಿರಂತರವಾಗಿ ಪ್ರತಿ ತಿಂಗಳು ಒಂದಷ್ಟು ಸಮಾಜಮುಖಿ ಕಾರ್ಯಕ್ರಮವನ್ನು ನಡೆಸ್ತಾ ಬಂದು ವರ್ಷಂಪ್ರತಿ ವಾರ್ಷಿಕೋತ್ಸವ ಸಮಾರಂಭವನ್ನು ನಡೆಸ್ತಾ ಇದ್ದೆವು. ಆದರೆ ಇದೀಗ ನಮ್ಮ ವರ್ಷಂಪ್ರತಿ ನಡೆಯುವಂತಹ ವಾರ್ಷಿಕೋತ್ಸವ ಸಮಾರಂಭ ಈಗ ತ್ರೈವಾರ್ಷಿಕವಾಗಿ ಬದಲಾಗಿದೆ. ಯಾಕಂತ ಕೇಳಿದರೆ ನಮ್ಮ ವಾರ್ಷಿಕೋತ್ಸವ ನಡೆಯದೆ ಈ ವರ್ಷಕ್ಕೆ 3 ವರ್ಷ ಆಯಿತು. ಕಳೆದ 2 ವರ್ಷ ಕೂಡ ನಮ್ಮ ವಾರ್ಷಿಕೋತ್ಸವ ಸಮಾರಂಭ ಕಾರಣಾಂತರದಿಂದ, ಒಂದು ವರ್ಷ ಕೊರೋನಾ ಕಾರಣದಿಂದ, ಕಳೆದ ವರ್ಷ ಒಂದು ಮಳೆಯ ಅನಿಶ್ಚಿತತೆಯಿಂದಾಗಿ ನಮ್ಮ ಕಾರ್ಯಕ್ರಮ ರದ್ದುಗೊಂಡಿತ್ತು. ಇದೀಗ 3 ವರ್ಷಗಳ ನಂತರ ಒಂದು ವಾರ್ಷಿಕೋತ್ಸವ ಸಮಾರಂಭವನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ. ಒಂದು ದಿಸೆಯಲ್ಲಿ ನಮ್ಮ ವಾರ್ಷಿಕೋತ್ಸವ ಸಮಾರಂಭ ನಡೆಯದೇ ಇದ್ದಂತಹ ಸಂದರ್ಭದಲ್ಲಿ ಯುವಕ ಮಂಡಲ ಕೂಡ ಕಳೆದ ವರ್ಷ ಒಂದು ಹಂತಕ್ಕೆ ಇನ್ನೇನು ಆಚರಣೆ ಮಾಡಲಿಕ್ಕೆ ಸ್ವಲ್ಪ ಸಮಯ ಬಾಕಿ ಇರುವಾಗ ನಿಂತುವಂಥ ಸಂದರ್ಭದಲ್ಲಿ ಸಹಜವಾಗಿಯೇ ನಮ್ಮ ಯುವಕ ಮಂಡಲ ಸದಸ್ಯರು ಒಂದು ಬಹಳ ಬೇಸರ ಆಗಿತ್ತು. ಆದರೂ ಕೂಡ ಎಂದಿಗೂ ಕೂಡ ನಮ್ಮ ಯುವಕ ಮಂಡಲ ತಿದ್ದಿಗಡಲಿಲ್ಲ. ಈ ವರ್ಷ ಕೊರೋನಾ ಒಂದು ಲಾಕ್ಡೌನ್ ನಿಯಮ ಇದ್ರೂ ಕೂಡ ಈ ವರ್ಷ ನಾವು ಸಮಾಜಕ್ಕೆ ಸುಮಾರು 25 ಕಾರ್ಯಕ್ರಮಗಳನ್ನು 2020 ಮತ್ತು 2021ನೇ ಸಾಲಿನಲ್ಲಿ ಈ ಗ್ರಾಮಕ್ಕೆ ಕೊಟ್ಟಿದ್ದೇವೆ ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆಯನ್ನು ಪಡ್ತಾ ಇದ್ದೇನೆ. ಈಗಾಗಲೇ ನಮ್ಮೆಲ್ಲ ಕಾರ್ಯಕ್ರಮಗಳನ್ನು ನಾವು ವಾರ್ಷಿಕೋತ್ಸವದ ಆಮಂತ್ರಣ ಪತ್ರಿಕೆಯಲ್ಲಿ ನಾವು ಅದನ್ನು ಸಾರ್ವಜನಿಕರಿಗೆ ತಿಳಿಸುವಂಥ ಕೆಲಸವನ್ನು ಮಾಡಿದ್ದೇವೆ. ಪ್ರಮುಖವಾಗಿ ಈ ವರ್ಷ ನಾವು ರಾಷ್ಟ್ರೀಯ ಯುವ ಸಪ್ತಾಹವನ್ನು ಒಂದಷ್ಟು ಈ ವರ್ಷ ಯುವಕ ಮಂಡಲದಿಂದ ಕೆಲಸ ಕಾರ್ಯಗಳು ಕಡಿಮೆ ಆಗಿದೆ ಎನ್ನುವಂಥ ನಿಟ್ಟಿನಲ್ಲಿ ನಿರಂತರವಾಗಿ 7 ದಿನಗಳ ಕಾರ್ಯಕ್ರಮವನ್ನು ಕಳೆದ ಜನವರಿ ತಿಂಗಳಿನಲ್ಲಿ ನಾವು ನಡೆಸಿದೆವು. ಈ ಮೂಲಕ ಒಂದಷ್ಟು ನಮ್ಮ ಈ ವರ್ಷದ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಮೂಡಿಬಂತು. ತುಡರ್ ಯುವಕ ಮಂಡಲ ವಾರ್ಷಿಕೋತ್ಸವ ನಿಂತು ಹೋದಂಥ ಸಂದರ್ಭದಲ್ಲಿ ನಿಜವಾಗಿಯೂ ನಾವು 10ನೇ ವರ್ಷದ ಒಂದು ಸಂಭ್ರಮಾಚರಣೆಯನ್ನು ಕಳೆದುಕೊಂಡೆವು. ಕಳೆದ ವರ್ಷ ನಾವು ದಶಮಾನೋತ್ಸವವನ್ನು ಆಚರಣೆ ಮಾಡಬೇಕಿತ್ತು, ಆದರೆ ಅದು ನಮ್ಮ ಕೈತಪ್ಪಿ ಹೋಯಿತು. ಒಂದು ದಶಮಾನೋತ್ಸವ ಯುವಕ ಮಂಡಲ 10 ವರ್ಷ ಶ್ರಮಪಟ್ಟಂತಹ ಸದಸ್ಯರಿಗೆ ಒಂದಷ್ಟು ಬೇಸರ ಆದರೂ ಕೂಡ ನಮಗೆ ದಶಮಾನೋತ್ಸವದ ಈ ಒಂದು ಸುಸಂದರ್ಭದಲ್ಲಿ ಯುವಕ ಮಂಡಲ ಸದಸ್ಯರಿಗೆ ಅತ್ಯಂತ ಸಂತೋಷದಾಯಕವಾದಂಥ ವಿಚಾರ ಕೂಡ ಈ ವರ್ಷ ನಮಗೆ ಒದಗಿ ಬಂತು. ಏನು ಅಂತ ಹೇಳಿದರೆ, ಕಳೆದ 10 ವರ್ಷದಲ್ಲಿ ನಮ್ಮ ನಿರಂತರವಾದೊಂದು ಹೋರಾಟ ಇತ್ತು. ನಾವು ಇಷ್ಟು ಇಲ್ಲಿ ಸಮಾಜಮುಖಿ ಕೆಲಸಗಳನ್ನು ಮಾಡಿದರೂ ಕೂಡ ಯುವಕ ಮಂಡಲಕ್ಕೆ ಒಂದು ಸ್ವಂತ ಜಾಗದ ಕೊರತೆ ಇತ್ತು. ಕಳೆದ 10 ವರ್ಷದಿಂದ ನಾವು ನಿರಂತರವಾಗಿ ಗ್ರಾಮ ಪಂಚಾಯತ್ ಮೂಲಕ, ಇಲಾಖೆಯ ಮೂಲಕ ಪ್ರಯತ್ನ ಪಟ್ಟರು ಕೂಡ, ಎಲ್ಲರೂ ಇದಕ್ಕೆ ಪ್ರಯತ್ನ ಪಟ್ಟರು ಕೂಡ ಯುವಕ ಮಂಡಲಕ್ಕೆ ಈ ಒಂದು ಭಾಗ್ಯ ಕೂಡಿ ಬಂದಿರಲಿಲ್ಲ. ಆದರೆ ಈ ದಶಮಾನೋತ್ಸವದ ಸಂದರ್ಭದಲ್ಲಿ ಈ ವರ್ಷ ನಮಗೆ ನಮ್ಮ ವಾರ್ಡಿನವರೇ ಅಧ್ಯಕ್ಷರಾಗಿ ಬಂದಂತಹ ಸಂದರ್ಭದಲ್ಲಿ ಈ ಬಾರಿ ಅನೇಕ ಗ್ರಾಮ ಪಂಚಾಯತ್ನಲ್ಲಿ ತುಡರ್ ಯುವಕ ಮಂಡಲದ ಕಾರ್ಯ ವ್ಯಾಪ್ತಿ ಇರುವಂಥ ವಾರ್ಡ್ನವರೇ ಅಧ್ಯಕ್ಷರಾಗಿ ಬಂದಂಥ ಸಂದರ್ಭದಲ್ಲಿ ನಾವು ಅವರಿಗೊಂದು ಮನವಿಯನ್ನು ಮಾಡಿದೆವು. ತುಡರ್ ಯುವಕ ಮಂಡಲಕ್ಕೆ ಈ ಬಾರಿ ಆದರೂ ಒಂದು ನಮ್ಮ ವ್ಯಾಪ್ತಿಯಲ್ಲಿ ಸರ್ಕಾರಿ ಜಾಗವನ್ನು ಗುರುತು ಮಾಡಿ ಒಂದಷ್ಟು ಕಟ್ಟಡದ ಭಾಗ್ಯವನ್ನು ಕೊಡಬೇಕು ಅನ್ನೋಂಥ ಕೇಳಿಕೊಂಡ ಮೇರೆಗೆ ನಾವು ಮನವಿ ನೀಡಿದ 30 ದಿವಸದ ಒಳಗೆ ಒಂದು ಪ್ರಯತ್ನ ಪಟ್ಟು ಇವತ್ತು ಯುವಕ ಮಂಡಲಕ್ಕೆ 20 ಸೆನ್ಸ್
ಸರ್ಕಾರಿ ಜಾಗವನ್ನು ದೃಢೀಕರಣ ಕೊಡುವಂಥ ಕೆಲಸವನ್ನು ಅರಳಿಕ ಗ್ರಾಮ ಪಂಚಾಯತ್ ಮಾಡಿದೆ. ಈ ಸಂದರ್ಭದಲ್ಲಿ ನಾನು ಅರಳಿಕ ಗ್ರಾಮ ಪಂಚಾಯತಿಗೆ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಅಭಿನಂದನೆಯನ್ನು ನೀಡಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲೂ ವಿಶೇಷ ಏನಂತೇಳಿದರೆ, ಈ ಒಂದು ಮನೆಗೆ ಹೋದಂಥ ಸಂದರ್ಭದಲ್ಲಿ ಪಂಚಾಯತ್ನಲ್ಲಿದ್ದಂಥ ಎಲ್ಲ 24 ಸದಸ್ಯರು ಕೂಡ ಪಕ್ಷಾತೀತವಾಗಿ ನಮಗೆ ಬೆಂಬಲವನ್ನು ಕೊಟ್ಟು, ಈಗಾಗಲೇ ನಮ್ಗೆ ಗೊತ್ತಿದೆ ಒಂದು ಸರ್ಕಾರಿ ಜಾಗ ಸ್ವಾಧೀನದಲ್ಲಿದ್ದ ಜಾಗ ಸಿಗಬೇಕಿದ್ರೆ ಎಷ್ಟು ಕಷ್ಟ ಇದೆ ಅಂದರೆ, ಎಲ್ಲ ಸದಸ್ಯರು ಕೂಡ ಇದಕ್ಕೊಂದು ಬೆಂಬಲವಾಗಿ ನಿಂತು ಆ ಜಾಗದ ಸಮಸ್ಯೆಯನ್ನು ಪರಿಹರಿಸಿ ಈಗಾಗಲೇ ನಮಗಲ್ಲಿ ಅದರ ಕೆಲಸ ಕಾರ್ಯಗಳು ಆರಂಭ ಆಗಿದೆ. ಇದರ ಜೊತೆಗೆ ನಮಗೆ ಒಂದು ಸುಂದರವಾದ ಭವ್ಯ ಕಟ್ಟಡವನ್ನು ಕೂಡ ನಿರ್ಮಾಣ ಮಾಡಬೇಕು ಎನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ನಾವು ಒಂದು ಕಟ್ಟಡ ಸಮಿತಿಯನ್ನು ಕೂಡ ರಚನೆ ಮಾಡಿಕೊಂಡು ಈಗಾಗಲೇ ನಮ್ಮ ಈ ಒಂದು ಕಟ್ಟಡ ಸಮಿತಿಗೆ ನಮ್ಮ ಸ್ಥಾಪಕ ಅಧ್ಯಕ್ಷರಾಗಿ ನೇಮಕ ಮಾಡಿದ್ದೇವೆ. ಬಹುಶಃ ಅವರು ಇವತ್ತಿನ ಒಂದು ವಾರ್ಷಿಕೋತ್ಸವದ ವೇದಿಕೆಯಲ್ಲಿ ಅವರ ಹತ್ರ ನಾನು ಮಾತಾಡಲಿಕ್ಕೆ ಹೇಳಿದಾದರೆ ಅವರು ಯುವಕ ಮಂಡಲ ಅಧ್ಯಕ್ಷರಿಗೆ ಘೋಷಣೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ನಮ್ಮ ಬರುವ ತಿಂಗಳು ನಮ್ಮ ಕಟ್ಟಡಕ್ಕೆ ಭೂಮಿ ಪೂಜೆ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಈ ಒಂದು ಸಭಾ ವೇದಿಕೆಯಲ್ಲಿ ನಮ್ಮ ಕಟ್ಟಡ ಸಮಿತಿಯ ಅಧ್ಯಕ್ಷರು, ನಮ್ಮ ಸ್ಥಾಪಕ ಅಧ್ಯಕ್ಷರು ಈ ಒಂದು ಸಭಾ ವೇದಿಕೆಯಲ್ಲಿ ನಮ್ಮ ಕಟ್ಟಡ ನಿರ್ಮಾಣದ ಮೊದಲ ಒಂದು ಕೆಲಸ ಕಾರ್ಯಕ್ಕೆ ರು 1 ಲಕ್ಷ ರೂಪಾಯಿ ಘೋಷಣೆಯನ್ನು ಮಾಡಿದ್ದಾರೆ. ಬಹುಶಃ ಇನ್ನೂ ಕೂಡ ಅವರೊಮ್ಮೆ ಕೊಡಲಿಕ್ಕಿದ್ದಾರೆ. ಈ ಒಂದು ಸಮಾರಂಭದ ವೇದಿಕೆಯಲ್ಲಿ ಯುವಕ ಮಂಡಲಕ್ಕೆ 1 ಲಕ್ಷ ಘೋಷಣೆಯನ್ನು ಮಾಡಿದ್ದಾರೆ. ಅದಕ್ಕಾಗಿ ನಾನು ಯುವಕ ಮಂಡಲದ ಪರವಾಗಿ ಅತ್ಯಂತ ಪ್ರೀತಿಯ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಯುವಕ ಮಂಡಲ ಸಮಾಜಮುಖಿಯಾಗಿ ಬೆಳೆದುವಂತಹ ಈ ಸಂದರ್ಭದಲ್ಲಿ ಅನೇಕ ನಮ್ಮ ಯುವಕ ಸದಸ್ಯ ಮಿತ್ರರ ಶ್ರಮ ಕೂಡ ಬಹಳಷ್ಟಿದೆ. ಈ ಒಂದು ಸಭಾ ಕಾರ್ಯಕ್ರಮ ವಾರ್ಷಿಕೋತ್ಸವದ ವೇದಿಕೆಯಲ್ಲಿ ನಾವು ಪ್ರತಿ ವರ್ಷ ಕೂಡ ವಾರ್ಷಿಕೋತ್ಸವದ ಜೊತೆಗೆ ಒಂದಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮ, ಸಭಾ ಕಾರ್ಯಕ್ರಮದಲ್ಲಿ ಒಂದು ಸನ್ಮಾನ ಕಾರ್ಯಕ್ರಮ, ಕೊನೆಗೆ ಒಂದು ಮನರಂಜನೆ ಕಾರ್ಯಕ್ರಮವನ್ನು ಕೂಡ ಪ್ರತಿ ವರ್ಷ ನಡೆಸ್ತಾ ಬಂದಿದ್ದೇವೆ. ಈ ವರ್ಷ ನಾವು ಗುಂಡೆಡ್ಕ ವಾಸು ಪೂಜಾರಿ ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ಜೊತೆಗೆ ಪ್ರತಿ ವರ್ಷ ಕೊಡಮಾಡುವಂಥ ನಮ್ಮ ತುಡರ್ ಯುವ ಪ್ರಶಸ್ತಿಯನ್ನು ಪ್ರತಿ ವರ್ಷಗಳು ನೀಡ್ತಾ ಇದ್ದೇವೆ. ಒಂದು ಸಂಘದಲ್ಲಿ ಯಾವ ಸದಸ್ಯ ಸಕ್ರಿಯವಾಗಿ ಕೆಲಸ ಮಾಡ್ತಾನೆ ಅವರನ್ನು ಗುರುತಿಸಿ ವಾರ್ಷಿಕೋತ್ಸವದ ವೇದಿಕೆಯಲ್ಲಿ ಒಂದು ಗುರುತಿಸುವಂತಹ ಕಾರ್ಯಕ್ರಮ. ಈಗಾಗಲೇ ಅದರ ಜೊತೆಗೆ ನಮ್ಮ ಯುವಕ ಮಂಡಳದ ಅಧೀನದಲ್ಲಿ ಈ ವರ್ಷ 10ನೇ ವರ್ಷದ ಸುಸಂದರ್ಭದಲ್ಲಿ ತುಡರ್ ಮಹಿಳಾ ಮಂಡಲವನ್ನು ಕೂಡ ರಚನೆ ಮಾಡಿಕೊಂಡು ಆ ಮೂಲಕ ಈಗಾಗಲೇ ಅನೇಕ ಕಾರ್ಯಕ್ರಮಗಳು ತುಡರ್ ಮಹಿಳಾ ಮಂಡಲ ಮತ್ತು ಯುವಕ ಮಂಡಲದ ಮೂಲಕ ಅನೇಕ ಕಾರ್ಯಕ್ರಮಗಳು ಮೂಡಿಬಂದಿದೆ. ಈ ಮೂಲಕ ತುಡರ್ ಭಜನಾ ಸಂಘ ಇವತ್ತು ತುಡರ್ ಎನ್ನುವಂಥ ಹೆಸರಲ್ಲಿ ಹುಟ್ಟಿಕೊಂಡ ಸಂಸ್ಥೆ ಇವತ್ತು ತುಡರ್ ಯುವಕ ಮಂಡಲದ ಅಧೀನದಲ್ಲಿ ತುಡರ್ ಭಜನಾ ಸಂಘ, ತುಡರ್ ಮಾತೃ ಭಜನಾ ಮಂಡಳಿ, ಸುಜ್ಞಾನ ಮಕ್ಕಳ ಭಜನಾ ಸಂಘ, ತುಡರ್ ಮಹಿಳಾ ಮಂಡಲ, ತುಡರ್ ಅನ್ನುವಂಥ ಒಂದು ದೀಪ ಇವತ್ತು 5 ದೀಪವಾಗಿ ಉರಿದು ಒಟ್ಟು ಒಂದು ಸಂಘಟಿತ ಸಂಸ್ಥೆಯಾಗಿ ಈ ಗ್ರಾಮದಲ್ಲಿ ಬೆಳೀತಾ ಇದೆ ಎಂದು ಹೇಳಲಿಕ್ಕೆ ಬಹಳ ಸಂತೋಷವನ್ನು ಪಡ್ತಾ ಇದ್ದೇನೆ. ಇವತ್ತಿನ ಈ ಸಭಾ ಕಾರ್ಯಕ್ರಮದ ಗಣ ಅಧ್ಯಕ್ಷತೆಯನ್ನು ವಹಿಸಿಕೊಂಡವರು ನಮ್ಮ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾದಂಥ ಶ್ರೀಯುತ ಚಂದ್ರಶೇಖರ ನಾವು ನಿಧಿಗೊಂಡೆಯವರು. ನಾನು ಒಂದು ಮಾತು ಇವತ್ತು ಉಲ್ಲೇಖ ಮಾಡಬೇಕಿದೆ. ಇವತ್ತು ಸಂಜೆ ಕೂಡ ನಮ್ಮ ವಾರ್ಷಿಕೋತ್ಸವ ನಡೆಯುವುದಿಲ್ಲ ಅಂತ ನಾವು ಭಾವಿಸಿದ್ದೆವು. ಸಂಜೆ ಹೊತ್ತಿಗೆ ಒಂದು 3-4 ಗಂಟೆ ಹೊತ್ತಿಗೆ ಇಲ್ಲಿ ಧಾರಾಕಾರವಾಗಿ ಮಳೆ ಬಂತು. ನಾವು ಇಲ್ಲಿ ಬಂದು ನೋಡುವಂಥ ಸಂದರ್ಭದಲ್ಲಿ ಕಾರ್ಯಕ್ರಮ ನಡೆಯುವುದೇ ಇಲ್ಲ. ಒಂದು ಹಂತದಲ್ಲಿ ನಾಟಕದವರು ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿಕ್ಕೆ ಸಾಧ್ಯ ಇಲ್ಲ ಅನ್ನೋಂಥ ಮಾತು ಕೇಳಿ ಬಂದಾಗ ಶ್ರೀಯುತ ಚಂದ್ರಶೇಖರ ನಿಧಿಗೊಂಡ ಮತ್ತು ಈ ಸಮಿತಿಯ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರಂಥ ಶ್ರೀಯುತ ಭಾಸ್ಕರ್ ಅವರ ಮುಂದೆ ಬಂದು ಕಾರ್ಯಕ್ರಮವನ್ನು ನೀವು ಮಾಡಲೇಬೇಕು, ಇಲ್ಲಿ ಏನು ನಿಮಗೆ ಸಮಸ್ಯೆ ಆಗ್ತಿದೆ ಅದಕ್ಕೆ ತಕ್ಷಣ ಅವರು ಸ್ಪಂದಿಸಿ ಇಲ್ಲಿ ಏನು ಕೆಲಸ ಕಾರ್ಯಗಳು ನಮಗೆ ತೊಂದರೆ ಆಗುವಂತ ಇತ್ತು ಅದನ್ನು ಕೂಡಲೇ ಕರೆಸಿ ಮಾಡಿಸಿ ನಮಗೆ ಇವತ್ತು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಅವಕಾಶವನ್ನು ಕೂಡ ಮಾಡಿಕೊಟ್ಟಿದ್ದಾರೆ. ಅವರ ಪ್ರಯತ್ನದ ಫಲವಾಗಿ ಇವತ್ತು ಈ ಕಾರ್ಯಕ್ರಮ ನಡೀತಾ ಇದೆ. ಇಲ್ಲದ್ರೆ ಇವತ್ತು ನಮ್ಮ 6 ಗಂಟೆ ಇವತ್ತು ನಮ್ಮ ಕಾರ್ಯಕ್ರಮ ನಡೆಯುವಂಥ ಪರಿಸ್ಥಿತಿ ಇಲ್ಲಿ ಇರಲಿಲ್ಲ. ಅದಕ್ಕಾಗಿ ನಾವು ವಿಶೇಷ ಅಭಿನಂದನೆಯೊಂದಿಗೆ ಇವತ್ತಿನ ಸಭಾಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥ ಶ್ರೀ ಚಂದ್ರಶೇಖರ ನಿಧಿಗೊಂಡೆಯವರು ನನ್ನ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡಿಕೊಳ್ತಾ ಇದ್ದೇನೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಯುವ ಪ್ರಶಸ್ತಿಯನ್ನು ಪ್ರದಾನ ಮಾಡಲಿಕ್ಕಾಗಿ ನಮ್ಮ ಯುವಕ ಮಂಡಲದ ಹಿತೈಷಿಯು ನಮ್ಮ ಯುವಕ ಮಂಡಲದ ಎಲ್ಲ ಕಾರ್ಯಕ್ರಮಗಳಿಗೆ ಸದಾ ಮಾರ್ಗದರ್ಶನ ಮತ್ತು ನಮಗೆ ಸಹಕಾರವನ್ನು ನೀಡುತ್ತಿರುವಂತಹ ಪುತ್ತೂರು GL ಆಚಾರ್ಯ ಜ್ಯುವೆಲರ್ಸಿನ ಸ್ವರ್ಣೋದ್ಯಮಿ ಬಲರಾಮ ಆಚಾರ್ಯವರು ಬಂದಿದ್ದರು. ಒಂದಷ್ಟು ಇವತ್ತು ಮಳೆಯ ಕಾರಣದಿಂದಾಗಿ ಕಾರ್ಯಕ್ರಮ ತಡವಾಗಿ ಆರಂಭ ಆದ ಕಾರಣ ಅವರಿಗೆ ನಮಗೆ ಸಭಾ ಕಾರ್ಯಕ್ರಮದವರಿಗೆ ಭಾಗವಹಿಸಲಿಕ್ಕೆ ಆಗಲಿಲ್ಲ. ಇವತ್ತು ಕಾರ್ಯಕ್ರಮಕ್ಕೆ ಬಂದು ನಮ್ಮೊಂದಿಗೆ ಇದ್ದು ನಮಗೆ ಪ್ರೋತ್ಸಾಹದ ಮಾತುಗಳನ್ನಾಗಿ ತೆರಳಿದ್ದಾರೆ. ಅವರ ಅನುಪಸ್ಥಿತಿಯಲ್ಲಿ ನಾವು ಅವರಿಗೆ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಸನ್ಮಾನ ಮಾಡಲಿಕ್ಕಿರುವಂಥವರು ಶ್ರೀಯುತ ನನ್ನ ಅಚ್ಯುತ ಮಡತೆ ಅವರು. ಕಳೆದ ಇವತ್ತು 11 ವರ್ಷದ ವಾರ್ಷಿಕೋತ್ಸವದ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಒಬ್ಬರು ಕಾಯಂ ಅತಿಥಿಯಾಗಿ ಭಾಗವಹಿಸಿದವರು. ಜೊತೆಗೆ ನಮ್ಮ ಯುವಕ ಮಂಡಲದ ಎಲ್ಲ ಕಾರ್ಯಕ್ರಮಗಳಿಗೆ ಮಾರ್ಗದರ್ಶನ ಮತ್ತು ಸಲಹೆ ಸಹಕಾರವನ್ನು ನೀಡುತ್ತಿರುವಂಥವರು ಶ್ರೀಯುತ ನನ್ನ ಅಚ್ಯುತ ಮಡತೆ ಅವರು ಇವತ್ತಿನ ಸನ್ಮಾನ ಕಾರ್ಯಕ್ರಮವನ್ನು ನಡೆಸಿಕೊಡಲಿಕ್ಕಿದ್ದಾರೆ. ಅವರಿಗೆ ನಾನು ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇನ್ನೋರ್ವರು ನಮ್ಮ 10 ವರ್ಷದ ಮತ್ತೊಬ್ಬರು ಕಾಯಂ ಅತಿಥಿ ಕಾವು
ಹೇಮನಾಥ ಶೆಟ್ಟಿಯವರು. ಇವರು ಕೂಡ ಕಳೆದ 10 ವರ್ಷದ ಯುವಕ ಮಂಡಳದ ಬೆಳವಣಿಗೆಯಲ್ಲಿ ಯುವಕ ಮಂಡಳದ ಯಾವುದೇ ಒಂದು ಕಾರ್ಯಕ್ರಮ ಇರಲಿ ಅಥವಾ ಯುವಕ ಮಂಡಳಕ್ಕೆ ಯಾವುದಾದ್ರೂ ಒಂದು ತೊಂದರೆ ಬಂದಾಗ ಅದಕ್ಕೆ ಸದಾ ಬೆನ್ನೆಲುಬಾಗಿ ನಿಂತವರು, ನಿರಂತರವಾಗಿ ನಮ್ಮೆಲ್ಲ ಕಾರ್ಯಕ್ರಮಕ್ಕೆ ಮಾರ್ಗದರ್ಶನ ಮತ್ತು ಸಹಕಾರವನ್ನು ನೀಡಿದವರು. ಅವರು ಇವತ್ತು ಕೂಡ ನಮ್ಮ ಕಾರ್ಯಕ್ರಮದ ಅಲ್ಲಿ ಮುಖ್ಯ ಅಭ್ಯರ್ಥಿಯಾಗಿ ಭಾಗವಹಿಸಿದ್ದಾರೆ. ಅವರಿಗೆ ಕೂಡ ನಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇನ್ನೋರ್ವರು ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರಂತ ಶ್ರೀಯುತ ರವೀಂದ್ರನಾಥ್ ಶೆಟ್ಟಿ ಬಳ್ಳಮದೇವರು ಆಗಮಿಸಬೇಕು. ಅವರು ಕೂಡ ಇವತ್ತು ಈ ಒಂದು ಮಳೆಯ ಕಾರಣದಿಂದಾಗಿ ಅವರ ಮನೆಯಲ್ಲಿ ಸ್ವಲ್ಪ ತೊಂದರೆ ಆದ ಕಾರಣ ಇವತ್ತು ಅವರಿಗೆ ಕೂಡ ಕಾರ್ಯಕ್ರಮಕ್ಕೆ ಭಾಗವಹಿಸಲಿಕ್ಕಾಗಲಿಲ್ಲ. ಆದರೂ ಕೂಡ ನಮ್ಮ ಯುವಕ ಮಂಡಳಿಗೆ ಸದಾ ಸಹಕಾರವನ್ನು ನೀಡ್ತಿರುವಂಥವರು, ಅವರಿಗೆ ಕೂಡ ಕಾರ್ಯಕ್ರಮದ ಅನುಪಸ್ಥಿತಿಯಲ್ಲಿ ಅವರಿಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಈ ವರ್ಷದ ಸನ್ಮಾನವನ್ನು ಸ್ವೀಕಾರ ಮಾಡಲಿಕ್ಕಿರುವಂಥವರು ಕೃಷಿಯಲ್ಲಿ ಅನನ್ಯ ಸಾಧನೆಯನ್ನು ಮಾಡಿ ನಮ್ಮ ನೆರೆಯ ಅರೇಡ್ಕ ಗ್ರಾಮದ ಕೊಡುಗೈ ದಾನಿಯಾಗಿರುವಂತಹ ಇತ್ತೀಚೆಗೆ ಕೌಡಿಜಾರು ಶ್ರೀಕೃಷ್ಣ ಭಜನಾ ಜೀರ್ಣೋದ್ಧಾರಗೊಳ್ಳಿದಂಥ ಶ್ರೀಕೃಷ್ಣ ಭಜನಾ ಮಂದಿರದ ಒಂದು ಪುಣ್ಯ ಕೈಂಕರ್ಯದಲ್ಲಿ ಅದರ ಒಂದು ನೂತನ ಭವ್ಯ ಮಂದಿರ ನಿರ್ಮಾಣಕ್ಕೆ ಸಹಕಾರ ನೀಡಿದಿರುವಂತಹ ಶ್ರೀ ಗುಂಡೇಡ್ಕ ವಾಸು ಪೂಜಾರು ನಮ್ಮ ಜೊತೆ ಇದ್ದಾರೆ. ನಮ್ಮ ಸನ್ಮಾನವನ್ನು ಸ್ವೀಕಾರ ಮಾಡಿದ್ದಾರೆ. ಅವರಿಗೆ ಕೂಡ ಕಾರ್ಯಕ್ರಮಕ್ಕೆ ನಾನು ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತಿಯನ್ನು ವಹಿಸಿದ್ದಾರೆ ನಮ್ಮ ಯುವಕ ಮಂಡಳದ ಸ್ಥಾಪಕ ಅಧ್ಯಕ್ಷರು. ಇವತ್ತು ನಮ್ಮ ಕಟ್ಟಡ ನಿರ್ಮಾಣಕ್ಕೆ 1 ಲಕ್ಷ ರೂಪಾಯಿ ಘೋಷಣೆಯನ್ನು ಮಾಡಿ ನಮ್ಮೆಲ್ಲ ಈ ಒಂದು ಕೆಲಸ ಕಾರ್ಯಕ್ಕೆ ಅತ್ಯಂತ ಸಹಕಾರವನ್ನು ನೀಡಿದ್ದಾರೆ. ಅವರಿಗೂ ಕೂಡ ನಾನು ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಜನಪ್ರತಿನಿಧಿಗಳು ಭಾಗವಹಿಸಿದ್ದಾರೆ. ಜೊತೆಗೆ ವಿಶೇಷವಾಗಿ ಈ ಒಂದು ವಾರ್ಷಿಕೋತ್ಸವ ಸಮಾರಂಭ ಯಶಸ್ವಿಯಾಗಿ ನಡೆಯಬೇಕಿದ್ರೆ ದಾನಿಗಳ ಸಹಕಾರ ಅತಿ ಮುಖ್ಯ. ಅನೇಕ ದಾನಿಗಳು ಇವತ್ತು ನಮಗೆ ಸಹಕಾರ ಮಾಡಿದ ರೀತಿಯಲ್ಲಿ ಬಂದಿದ್ದಾರೆ. ನಮ್ಮ ಯುವಕ ಮಂಡಳದ ಹಿತೈಷಿಗಳು, ಮಾರ್ಗದರ್ಶಕರು, ಅದೇ ರೀತಿ ಇಲ್ಲಿ ಆಡಳಿತ ಮಂಡಳಿಯ ವ್ಯವಸ್ಥಾಪನೆಯ ಸದಸ್ಯರುಗಳು, ನಮ್ಮ ತುಡರ್ ಯುವಕ ಮಂಡಲ, ಮಹಿಳಾ ಮಂಡಲ ಮತ್ತು ಎಲ್ಲ ನಮ್ಮ ಉಪಸಮಿತಿ ಎಲ್ಲ ಸದಸ್ಯ ಮಿತ್ರರಿಗೆ ಕೂಡ ನಾನು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸುತ್ತಾ ನನ್ನ ಸ್ವಾಗತ ಭಾಷಣ ಕೊನೆಗೊಳಿಸ್ತೇನೆ. ಎಲ್ಲರನ್ನು ಸಮರ್ಪಣೆ. ಇವತ್ತಿನ ಈ ಕಾರ್ಯಕ್ರಮದ ಗಣ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಶ್ರೀಯುತ ಚಂದ್ರಶೇಖರ್ ರಾವ್ ನಿಧಿಮುಂಡ ಇವರಿಗೆ ಯುವಕ ಮಂಡಳದ ಗೌರವ ಅಧ್ಯಕ್ಷ ಶ್ರೀಯುತ ಶೇಷಪ್ಪ ಇವತ್ತಿನ ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಲಿರುವ ಇವತ್ತಿನ ಯುವ ಪ್ರಶಸ್ತಿ ಸಾಹಿತ್ಯ ಕೃಷಿ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರನ್ನು ಸಂಘದ ವತಿಯಿಂದ ಪುರಸ್ಕರಿಸುವಂತೆ ತೀರ್ಮಾನಿಸಲಾಗಿದೆ. ಅದರಂತೆ ಈ ತುಡರ್ ಹಬ್ಬ ಈ ಸಂದರ್ಭದಲ್ಲಿ ಶ್ರೀಯುತ ಗುಂಡೇಡ್ಕ ವಾಸು ಪೂಜಾರಿ ಇವರಿಗೆ ಸಮರ್ಪಿಸಿದ ಸನ್ಮಾನ ಪತ್ರ. ಮಾನ್ಯರೇ, ಕರಾವಳಿ ಗ್ರಾಮೀಣ ಭಾಗದ ಪ್ರಗತಿಪರ ಕೃಷಿಕರಲ್ಲಿ ಶ್ರೇಷ್ಠ ಸಾಧಕರಾಗಿ ಕಾಣಿಸುತ್ತಿರುವವರು ಪುತ್ತೂರು ತಾಲೂಕು ಅರೇಡ್ಕ ಗ್ರಾಮದ ಗುಂಡೇಡ್ಕ ನಿವಾಸಿ ಶ್ರೀಯುತ ವಾಸು ಪೂಜಾರಿಯವರು ಗುಂಡೇಡ್ಕವೆಂಬ ಬೋಳುಗುಡ್ಡವನ್ನು ಕಡಿದು ಕಠಿಣ ಸಾಧನೆಯ ಮೂಲಕ ಗಂಗೆಯನ್ನೊಡಿಸಿ ನಳನಳಿಸುವ ನಂದನವನವನ್ನು ನಿರ್ಮಿಸಿದ ಕೀರ್ತಿಪಾತ್ರರು. ತೆಂಗು, ಕಂಗು, ಬಾಳೆಯ ಜೊತೆಗೆ ಕರಿಮೆಣಸನ್ನು ಕೂಡ ಹುಲಸಾಗಿ ಬೆಳೆಸಿ ಗುಂಡೇಡ್ಕದಲ್ಲಿ ಮಣ್ಣಿನ ಚಿನ್ನದ ಬೆಳೆ ಬೆಳೆದ ಶ್ರೀ ವಾಸು ಪೂಜಾರಿಯವರು ಕೃಷಿಯ ಬಗೆಗೆ ಅಪಾರ ಜ್ಞಾನವಿರುವವರು ಹೌದು. ಕೃಷಿಯ ಜೊತೆಗೆ ಹೈನುಗಾರಿಕೆಯಲ್ಲಿಯೂ ಆಸಕ್ತರಾಗಿರುವ ಇವರು ತುಂಬಿದ ಹಟ್ಟಿಯಲ್ಲಿ ಉತ್ತಮ ತಳಿಯ ದನ ಕರುಗಳನ್ನು ಸಾಕುತ್ತಿರುವುದು ಶ್ರೀಯುತರು ಗೋಪ್ರೇಮಕ್ಕೆ ಸಾಕ್ಷಿಯಾಗಿದೆ. ಕೃಷಿ ಕಾರ್ಯಗಳ ಜೊತೆಗೆ ಧಾರ್ಮಿಕ, ಕಲೆ, ಸಾಂಸ್ಕೃತಿಕ, ಸಾಮಾಜಿಕ ಕೆಲಸ ಕಾರ್ಯಗಳಿಗೆ ಕೈ ಜೋಡಿಸುವುದರಲ್ಲಿ ಶ್ರೀ ವಾಸು ಪೂಜಾರಿಯವರು ಸಕ್ರಿಯರು. ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾಗಿ ನೂತನ ಮಂದಿರ ಮತ್ತು ಸಭಾಭವನ ನಿರ್ಮಾಣದ ಪುಣ್ಯ ಕೈಂಕಾರ್ಯಕ್ಕೆ ಅಪಾರ ಕೊಡುಗೆಯನ್ನು ನೀಡುತ್ತಿದ್ದಾರೆ. ಗ್ರಾಮದ ಆಸುಪಾಸಿನ ದೇವಸ್ಥಾನ, ಭಜನಾ ಮಂದಿರ, ವಿದ್ಯಾಲಯಗಳಿಗೆ, ಸಂಘ ಸಂಸ್ಥೆಗಳಿಗೆ ಸದಾ ಆರ್ಥಿಕ ನೆರವು ನೀಡುತ್ತಿರುವ ಶ್ರೀಯುತರು ತನ್ನ ಮನೆ ದೈವಗಳಿಗೆ ವ್ಯವಸ್ಥಿತವಾಗಿ ದೈವಸ್ಥಾನ ನಿರ್ಮಿಸಿ ಕಾಲಕಾಲಕ್ಕೆ ಸೂಕ್ತ ಪರ್ವಗಳನ್ನು ಆಯೋಜಿಸಿ ಬಂದವರು. ಪತ್ನಿ ಶೇಷಮ್ಮ ಹಾಗೂ 4 ಮಕ್ಕಳೊಂದಿಗೆ ತನ್ನ ನೂತನ ಮನೆ ಆರಾಧ್ಯದಲ್ಲಿ ಸುಖಿ ಜೀವನ ನಡೆಸುತ್ತಿರುವುದು. ತಮ್ಮ ಜೀವನದ ಸಾಧನೆಯಲ್ಲಿ ಕೃಷಿ ಕ್ಷೇತ್ರದಲ್ಲಿ ತಾವು ಹೊಂದಿರುವ ಅಪಾರ ಆಸಕ್ತಿ ಮತ್ತು ಸಾಧನೆಗೆ
ಜಿಲ್ಲಾ ಪ್ರಶಸ್ತಿ ಪುರಸ್ಕೃತ ಕಾವು ನನ್ಯ ತುಡರ್ ಯುವಕ ಮಂಡಲವು ತನ್ನ 11ನೇ ವರ್ಷದ ವಾರ್ಷಿಕೋತ್ಸವದ ತುಡರ್ ಹಬ್ಬ ಕಾರ್ಯಕ್ರಮದ ಸಭಾ ವೇದಿಕೆಯಲ್ಲಿ ಕಾವು ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನದ ಪವಿತ್ರ ಪಾಣಿ ಶ್ರೀಯುತ ನನ್ಯ ಅಚ್ಯುತ ಮೊಡತ್ತಾಯರವರ ದಿವ್ಯ ಹಸ್ತದಿಂದ ಅತಿಥಿ ಅಭ್ಯಾಗತರ ಉಪಸ್ಥಿತಿ ಮತ್ತು ನೆರೆದ ಸಭಿಕರ ಸಮ್ಮುಖದಲ್ಲಿ ಸನ್ಮಾನಿಸಿ ಅಭಿನಂದಿಸಲು ಅತ್ಯಂತ ಸಂತೋಷ ಪಡುತ್ತಿದ್ದೇವೆ. ಕೃಷಿ ಮತ್ತು ಸೇವಾ ಕ್ಷೇತ್ರದಲ್ಲಿ ಇನ್ನಷ್ಟು ಶ್ರೀಯುತರಿಗೆ ಶಾಲು ಹಾಕಿ ಹಾರ ಹಾಕಿ ಸ್ಮರಣಿಕೆ ಸನ್ಮಾನ ಪತ್ರವನ್ನು ನೀಡಿ ಅತಿಥಿಗಳಿಂದ ಗೌರವಾರ್ಪಣೆ. ಫಲಪುಷ್ಪವನ್ನು ನೀಡಿ ಸನ್ಮಾನ ಪತ್ರವನ್ನು ನೀಡಿ ಅತಿಥಿಗಳಿಂದ ಗೌರವಾರ್ಪಣೆ. ಇನ್ನು ಮುಂದೆಯೂ ಕೃಷಿ ಕ್ಷೇತ್ರದಲ್ಲಿ, ಧಾರ್ಮಿಕ ಕ್ಷೇತ್ರದಲ್ಲಿ ನಿಮ್ಮ ಸಾಧನೆ ಇನ್ನಷ್ಟು ಮತ್ತಷ್ಟು ಹೆಸರಿಸುವಂತಾಗಲಿ ಎಂದು ನಮ್ಮೆಲ್ಲರ ಶುಭ ಹಾರೈಕೆ. ವಿಶೇಷವಾಗಿ 11 ವರ್ಷಗಳಿಂದ ನಿರಂತರವಾಗಿ ಈ ತುಡರ್ ಯುವಕ ಮಂಡಲವು ಸಮಾಜಕ್ಕೆ ಬೇಕಾದಂಥ ಉತ್ತಮವಾದಂಥ ಕಾರ್ಯಕ್ರಮವನ್ನು ಮಾಡ್ತಾ ಇರ್ತದೆ. ಅದರೊಟ್ಟಿಗೆ ಈ ಯುವಕ ಮಂಡಲದ ಒಳಗೆ ಸಕ್ರಿಯತೆಯನ್ನು ಉಂಟು ಮಾಡಲು ಹಾಗೂ ಪ್ರೋತ್ಸಾಹಕವಾದಂಥ ಒಂದು ವಾತಾವರಣ ಉಂಟು ಮಾಡುವಂಥ ಉದ್ದೇಶದಿಂದ ಸಾಧಾರಣ ಯುವಕ ಮಂಡಲ ಪ್ರಾರಂಭ ಆದ ಅಲ್ಲಿಂದ ನಂತರದಲ್ಲಿ ಈ ತುಡರ್ ಯುವ ಪ್ರಶಸ್ತಿಯನ್ನು ಘೋಷಣೆ ಮಾಡ್ತಾ ಇದ್ದೇವೆ. ವರ್ಷದಿಂದ ವರ್ಷಕ್ಕೆ ಎಲ್ಲರಿಗೂ ಕೂಡ ಒಳ್ಳೆ ರೀತಿಯ ಒಂದು ನಿಷ್ಠೆ, ಯುವಕ ಮಂಡಲಕ್ಕೆ ಬೇಕಾದಂಥ ನಿಷ್ಠೆ, ಹಾಜರಾತಿ ಮತ್ತು ಯುವಕ ಮಂಡಲಕ್ಕೆ ಬೇಕಾಗುವಂಥ ಕಾರ್ಯವೈಖರಿಯನ್ನು ನೋಡಿ ಮತ್ತು ಅವರ ಶಿಸ್ತು, ಸಂಸ್ಕಾರ ಸ್ಥಿತಿಯನ್ನು ನೋಡಿ ವರ್ಷಕ್ಕೆ ಒಬ್ಬರನ್ನು ಆಯ್ಕೆ ಮಾಡ್ತಾ ಇದ್ದೇವೆ. ಆದರೆ ಇಲ್ಲಿ ವಿಶೇಷತೆ ಏನಂದ್ರೆ, ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೂ ಅಷ್ಟೇನು ತಲೆಬಿಸಿಲ್ಲ. ಏನಂದ್ರೆ ಯಾವ ಕಾರ್ಯಕ್ರಮ ಕೂಡ ಮಾಡ್ಲಿಕ್ಕೆ ಆಗ್ತದೆ. ಆದರೆ ಯುವ ಪ್ರಶಸ್ತಿಯನ್ನು ಆಯ್ಕೆ ಮಾಡುವುದು ಮಾತ್ರ ಕಬ್ಬಿಣದ ಕಡಲೆ. ಅಂದ್ರೆ ಯಾವ ರೀತಿ ಆಯ್ಕೆ ಮಾಡುವುದು ಅನ್ನುವಂಥದ್ದು, ಅಂದ್ರೆ ಎಲ್ಲರೂ ಕೂಡ ಒಳ್ಳೆಯ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ, ಆದ್ರೆ ಅದರಲ್ಲಿ ಕೂಡ ಆಯ್ಕೆ ಮಾಡುವಂಥದ್ದು ಕಷ್ಟದ ಕೆಲಸ. ಅದೇ ರೀತಿ ಕಳೆದ ವರ್ಷ ಮತ್ತು ಒಟ್ಟು ಈ ವರ್ಷದ ಯುವ ಪ್ರಶಸ್ತಿಯನ್ನು ಕಳೆದ 3 ವರ್ಷದ ಅವಧಿಯ ಆಧಾರದ ಮೇಲೆ ಅವರ ಒಟ್ಟು ಹಾಜರಾತಿ ಮತ್ತು ಯುವಕ ಮಂಡಲಕ್ಕೆ ಎಷ್ಟು ಬದ್ಧರಾಗಿದ್ದಾರೆ ಅನ್ನುವಂಥ ಸ್ಥಿತಿಯನ್ನು ನೋಡಿ ಈ ವರ್ಷ ಯುವ ಪ್ರಶಸ್ತಿಯನ್ನು ಆಯ್ಕೆ ಮಾಡಲಾಗಿದೆ. ಅದರಲ್ಲಿ ಎಲ್ಲರಿಗೂ ಮಾದರಿಯಾಗುವಂತಹ ಒಬ್ಬ ವ್ಯಕ್ತಿಯನ್ನು ಆಯ್ಕೆ ಮಾಡಿದ್ದೇವೆ ಅನ್ನುವಂಥ ವಿಶ್ವಾಸ ನಮಗೆ ಉಂಟು. ಅದೇ ರೀತಿ ಯುವಕ ಮಂಡಲದ ಎಲ್ಲ ಸದಸ್ಯರು ಇವರನ್ನೇ ಮಾದರಿಯಾಗಿ ಇಟ್ಟುಕೊಂಡು ಅವರ ರೀತಿ ಸಮಾಜಕ್ಕೆ ಸಮರ್ಪಣಾ ಭಾವನೆಯಿಂದ ಕೆಲಸ ಮಾಡಬೇಕು ಅನ್ನುವಂಥ ಆ ಒಂದು ಮಾತನ್ನು ಹೇಳುತ್ತಾ ಈ ಹೊತ್ತಲ್ಲಿ ನಮ್ಮ ಯುವಕ ಮಂಡಲದಿಂದ ಸಂದೇಶ್ ಚಾಕೋಟೆ ಇವರನ್ನು ಯುವ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. ಅವರು ವೇದಿಕೆಗೆ ಬಂದು ಈ ಯುವ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಬೇಕಾಗಿ ಅವರಿಗೆ ಕೇಳಿಕೊಳ್ತಾ ಇದ್ದೇನೆ. ವಿಜೇತರಿಗೆ ಹೇಮಲತಾ ಶೆಟ್ಟಿ ಮತ್ತು ಅತಿಥಿಗಳು ಪ್ರಶಸ್ತಿ ಪ್ರದಾನ ಮಾಡಬೇಕಾಗಿ ಕೇಳಿಕೊಡುತ್ತೇನೆ. ವಿಜೇತರಿಗೆ ಸುಪ್ರಾಯ ಬಲ್ಯಾಯ ಇವರಿಂದ ವೈಯಕ್ತಿಕ ನಗದು ಬಹುಮಾನವನ್ನು ಹಸ್ತಾಂತರಿಸಬೇಕಾಗಿ ಕೇಳಿಕೊಡುತ್ತೇನೆ. ಹಾಗೆಯೇ ಭಾಸ್ಕರ ಬಲ್ಯಾಯ ಇವರಿಂದ ಚಿನ್ನದ ಲಕ್ಷ್ಮಿಯ ಪ್ರತಿಮೆಯನ್ನು ಬಹುಮಾನವಾಗಿ ನೀಡಲಿದ್ದಾರೆ. ಹಾಗೆಯೇ ಚಂದ್ರಶೇಖರ ಬಲ್ಯಾಯ ಇವರಿಂದ ವೈಯಕ್ತಿಕ ಬಹುಮಾನವನ್ನು ನೀಡಲಿದ್ದಾರೆ.
ಜಿಲ್ಲಾ ಪ್ರಶಸ್ತಿಯನ್ನು ಸುಧಾರ ಯುವಕ ಮಂಡಳದ ಇನ್ನೇ ಸಾಂಸ್ಕೃತಿಕ ಕಾರ್ಯಕ್ರಮ ಎಂಕ್ಲನ ಒಂದು ನೆನಪಿನ ಒಂದು ಕಾಣಿಕೆ ಮುಂಚೆನೆ ಕೂಡ ಕೆಲವು ಕಾರ್ಯಕ್ರಮ ವರ್ಷ ಇದ್ದೀವಿ ಪ್ರತಿ ವಾರ ತಿಂಗಳು ಪುನಃ ಪೇಪರ್ ಬರ್ತಂದಿತ್ತು ಅಂತ ನಾನು ಈ ಕಾರ್ಯಕ್ರಮ ವ್ಯತ್ಯಾಸ ಬೇಡ ಅಂದರೆ ಬೇಡ ಅಂತ ನನಗೆ ಸಭಾಧ್ಯಕ್ಷರನ್ನು ಅತ್ಯುತ್ತಮರಾಗ್ತಾರೆ ವೇದಿಕೆ ದಿಕ್ಕನ್ನ ಆತ ಗಣ್ಯ ಮೂಳಪೂರ್ಣ ವ್ಯಕ್ತಾವಿಲ್ಲ ಇನ್ನೇ ಎಂಕ್ಲನಲ್ಲಿ ನೆನಪಿದ ಕಾಣಿಗೆ ಕೊರ್ನಾಳು ವೇಪಳ ತುದಾರಕ್ಕೆ ಹೋಗಿ ಆ ತುದಾರ ನಾನಾ ಬೆಕ್ಲು ನಾನಾ ತುಂಬಗಳು ಎಚ್ಚೆತ್ತ ಮತ್ತೊಂದು ಬರಗೊಂಡಿದೆ ಉಪಸ್ಥಿತರಿರುವ ಗಣ್ಯಾತಿ ಗಣ್ಯರು, ತುಡರ್ ಯುವಕ ಮಂಡಲ ರಿಜಿಸ್ಟರ್ಡ್ ನಂದ್ಯ ಕಾವು ಇದರ ವತಿಯಿಂದ ನಾವೊಂದು ಕುಣಿತ ಭಜನಾ ತರಬೇತಿ ಕಾರ್ಯಕ್ರಮವನ್ನು ಪ್ರತಿ ತಿಂಗಳ ಆದಿತ್ಯವಾರ ಮಧ್ಯಾಹ್ನ 2 ಗಂಟೆಗೆ ನಿನಾದ ಸಭಾಂಗಣದಲ್ಲಿ ಮಾಡ್ತಾ ಬಂದಿದ್ದೇವೆ. ಈ ಕಾರ್ಯಕ್ರಮದ ತರಬೇತುದಾರರಾಗಿ ಶ್ರೀಯುತ ಧನಂಜಯ ಕುಮಾರ್ ಸಿಟಿ ಇವರು ತರಬೇತುದಾರರಾಗಿ ಭಾಗವಹಿಸಿದ್ದಾರೆ. ಸುಮಾರು 40 ವಿದ್ಯಾರ್ಥಿಗಳಿಗೆ ನಾವು ಕುಣಿತ ಭಜನೆ ತರಬೇತಿಯನ್ನು ನೀಡುತ್ತಿದ್ದೇವೆ. ಮಕ್ಕಳಿಗೆ ಭಜನೆ ಮಾತ್ರವಲ್ಲದೆ ಮಕ್ಕಳಲ್ಲಿ ಧಾರ್ಮಿಕ ಪ್ರಜ್ಞೆ ಮೂಡಿಸುವ ನಿಟ್ಟಿನಲ್ಲಿ ಒಂದು ಸ್ಪರ್ಧೆಯನ್ನು ಕೂಡ ನಾವು ಏರ್ಪಡಿಸಿದ್ದೇವೆ. ಮಕ್ಕಳಿಗೆ ತಿಳಿದಿರುವ ದೇವಸ್ಥಾನಗಳು ಮತ್ತು ಆ ದೇವಸ್ಥಾನದಲ್ಲಿ ಆರಾಧಿಸಲ್ಪಡುವ ದೇವರುಗಳು ಇವರುಗಳ ಹೆಸರುಗಳನ್ನು ಬರೆದು ತರಲು ಸ್ಪರ್ಧೆಯನ್ನು ಮಾಡಿದ್ದೇವೆ. ಇದರಲ್ಲಿ ಸುಮಾರು 38 ಮಕ್ಕಳು ಭಾಗವಹಿಸಿದ್ದಾರೆ. ಅದರಲ್ಲಿ 9 ಮಕ್ಕಳನ್ನು ನಾವು ಆಯ್ಕೆ ಮಾಡಿ ಈ ಒಂದು ಸುಂದರ ವೇದಿಕೆಯಲ್ಲಿ ಅವರಿಗೆ ಬಹುಮಾನವನ್ನು ವಿತರಿಸಬೇಕಾಗಿ ನಾವು ತೀರ್ಮಾನಿಸಿದ್ದೇವೆ. ಹಾಗೆಯೇ ಈ ಬಹುಮಾನದ ಪಟ್ಟಿಯನ್ನು ನಾನು ಓದುತ್ತೇನೆ. ಮಕ್ಕಳು ದಯವಿಟ್ಟು ವಿದ್ಯಾರ್ಥಿಗಳು ದಯವಿಟ್ಟು ಅತಿಥಿಗಳ ಕೈಯಿಂದ ಬಹುಮಾನವನ್ನು ಸ್ವೀಕರಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ಳುತ್ತಿದ್ದೇವೆ. 1ರಿಂದ ಪ್ರಾಥಮಿಕ ಶಿಕ್ಷಣ ವಿಭಾಗ 1ರಿಂದ 4ನೇ ತರಗತಿ ವಿಭಾಗದಲ್ಲಿ ಪ್ರಥಮ ಜಸ್ವಿನ್ ನನ್ಯ ಇವರು ದಯವಿಟ್ಟು ವೇದಿಕೆಗೆ ಬಂದು ಅತಿಥಿಗಳ ಕೈಯಿಂದ ಬಹುಮಾನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಶ್ರೀಯುತ ಹೇಮನಾಥ್ ಶೆಟ್ಟಿ ತಾವು ಇವರು ಬಹುಮಾನವನ್ನು ವಿತರಿಸಬೇಕಾಗಿ ವಿನಂತಿಯನ್ನು ಮಾಡುತ್ತಿದ್ದೇನೆ. ಹಾಗೆಯೇ ದ್ವಿತೀಯ ಬಹುಮಾನ ಆಕಾಂಕ್ಷಾ DP ಇವರು ಕೂಡ ವೇದಿಕೆಗೆ ಬಂದು ಬಹುಮಾನವನ್ನು ಸ್ವೀಕರಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಇದ್ದೇವೆ. ಆಕಾಂಕ್ಷಾ DP ಅವರ ಮನೆಯವರು ಇದ್ರು ಬಂದು ತಗೊಳ್ಬಹುದು. ತೃತೀಯ ಬಹುಮಾನ ಹರ್ಷಿತಾ ಎನ್. ಐದರಿಂದ 7ನೇ ತರಗತಿ ವಿಭಾಗದಲ್ಲಿ ಪ್ರಥಮ ವಿನ್ಯಾಸಿಯನ್ ದ್ವಿತೀಯ ಭೂಮಿಕಾ ಆರ್. ತೃತೀಯ ಜೀವನ್ ಸಿ. ಎಂಟರಿಂದ 10, 12ನೇ ತರಗತಿ ವಿಭಾಗ ಪ್ರಥಮ ನೃತ್ಯಾಭಿಮಾನಿಗಳೇ, ತಮ್ಮ ಕೈ ಚಪ್ಪಾಳೆಯ ಸದ್ದು ಈ ಮಕ್ಕಳ ಭವಿಷ್ಯವನ್ನ ಉಜ್ವಲಗೊಳಿಸುವುದರಲ್ಲಿ ಕೈ ಚಪ್ಪಾಳೆಯ ಯಾಚನೆಯನ್ನು ನಾನು ಮಾಡ್ತಾ ಇದ್ದೇನೆ. 8ರಿಂದ 10, 12ನೇ ತರಗತಿ ವಿಭಾಗದಲ್ಲಿ ಪ್ರಥಮ ಪ್ರೀತಿಕಾಯ ಚಾಕೋಟ್. ದ್ವಿತೀಯ ಜಿತೇಶ್ ಸಿ. ತೃತೀಯ ಮಿಥುನ್ ಜಿ. ವಂದನೆಗಳು. ಎಲ್ಲ ಬಹುಮಾನವನ್ನು ಸ್ವೀಕರಿಸಿದ ವಿದ್ಯಾರ್ಥಿಗಳಿಗೂ ಮತ್ತು ವಿತರಿಸಿದ ಅತಿಥಿಗೂ ಕೂಡ ವಂದನೆಗಳು. ಜಲಿಂಗೇಶ್ವರ ದೇವರನ್ನ ಸ್ಮರಣೆ ಮಾಡಿಕೊಳ್ಳುತ್ತಾ ತುಡರ್ ಯುವಕ ಮಂಡಲದ 11ನೇ ವರ್ಷದ ಈ ತುಡರ್ ಹಬ್ಬ ಕಾರ್ಯಕ್ರಮದ ಅಧ್ಯಕ್ಷರು ಹಾಗೆ ನಾವು ಪಂಚಲಿಂಗೇಶ್ವರ ದೇವಸ್ಥಾನದ ಆಡಳಿತ ಮುಖ್ಯಸ್ಥರು ನಮ್ಮೆಲ್ಲರ ಆತ್ಮೀಯರಾಗಿರುವಂಥ ಚಂದ್ರಶೇಖರ್ ರಾವ್ ಅವರೇ, ಹಾಗೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂಥ
ನಮ್ಮೆಲ್ಲ ಆತ್ಮೀಯರು, ಹಾಗೆ ಈ ದೇವಸ್ಥಾನದ ಮಾಜಿ ಆಡಳಿತ ಮುಖ್ಯಸ್ಥರಾಗಿರುವಂಥ ಸನ್ಮಾನ್ಯ ಹೇಮನಾಥ್ ಶೆಟ್ಟಿ ಅವರೇ, ಹಾಗೆ ಇವತ್ತು ತುಡರ್ ಯುವಕ ಮಂಡಲದಿಂದ ಸನ್ಮಾನ ಕಾರ್ಯಕ್ರಮವನ್ನು ಸ್ವೀಕರಿಸಿರುವಂಥ ಆತ್ಮೀಯರು ಹಾಗೂ ಪ್ರಗತಿಪರ ಕೃಷಿಕರು ಆಗಿರುವಂಥ ಸನ್ಮಾನ್ಯ ಕುಡ್ಯಾಳ್ಕ ವಾಸುಪೂಜಾರಿ ಅವರೇ, ಹಾಗೆ ತುಡರ್ ಯುವಕ ಮಂಡಲದ ಸ್ಥಾಪಕ ಅಧ್ಯಕ್ಷರು ಹಾಗೆ ನಮ್ಮೆಲ್ಲರ ಆತ್ಮೀಯರಾಗಿರುವಂಥ ಸನ್ಮಾನ್ಯ ಸುಬ್ರಾಯ ವಲ್ಯಾರವರೇ, ತುಡರ್ ಯುವಕ ಮಂಡಲದ ದಶಮಾನೋತ್ಸವದ ಒಂದು ಸಂದರ್ಭದ ಅಧ್ಯಕ್ಷನಾಗಿ ಇವತ್ತು ಕೂಡ 11ನೇ ವರ್ಷದ ಸಂದರ್ಭದಲ್ಲಿ ಕೂಡ ಮುಂದುವರಿತಿರುವಂಥ ಆತ್ಮೀಯರಾಗಿರುವಂಥ ಸನ್ಮಾನ್ಯ ಸುನಿಲ್ ಅವರೇ, ಹಾಗೆ ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಆತ್ಮೀಯ ಗೌರವಿತ ಬಂಧುಗಳೇ, ಭಗಿನಿಯರೇ, ಸುಮಾರು 2.5 ಗಂಟೆ ನಾವು ಹಿಂದೆ ಇದ್ದೇವೆ. 8 ಗಂಟೆಗೆ ಕಾರ್ಯಕ್ರಮ ಆರಂಭ ಆಗಬೇಕಿತ್ತು. ಇವತ್ತು ತುಂಬ ತಡ ಆಗಿದೆ, ತುಂಬ ಹೊತ್ತು ಮಾತಾಡೋದಿಲ್ಲ. ಒಂದೆರಡು ಮಾತಿನಲ್ಲಿ ನನ್ನ ಅನಿಸಿಕೆಯನ್ನು ಹೇಳಿ ಮುಗಿಸ್ತೇನೆ. ಇವತ್ತು ತುಡರ್ ಯುವಕ ಮಂಡಲ ಸನ್ಮಾನ್ಯ ಗುಂಡ್ಯಾಳ್ಕ ವಾಸುಪೂಜಾರಿಗಳಿಗೆ ಗೌರವಾರ್ಪಣೆಯನ್ನು ಮಾಡಿದೆ. ಒಬ್ಬ ಅರ್ಹ ವ್ಯಕ್ತಿಗೆ ಗೌರವಾರ್ಪಣೆಯನ್ನು ಮಾಡಿದೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಪಡ್ತಾ ಇದ್ದೇನೆ. ಒಂದು ಕೊಡುಗೆ ದಾನಿಯಾಗಿ ಒಂದು ಎಲೆಯ ಮರೆಯ ಅಲ್ಲಿ ಇರುವಂಥ ಒಂದು ಕಾಯಿಯ ರೀತಿಯಲ್ಲಿ ಎಲ್ಲಿಯೂ ಎದುರು ಕಾಣಲಿಕ್ಕಿಲ್ಲ. ಆದರೆ ಅವರ ಕೆಲಸ ಕಾರ್ಯಗಳು ಅತ್ಯಂತ ಚೊಕ್ಕಟವಾಗಿ ಒಳ್ಳೆಯ ರೀತಿಯಲ್ಲಿ ಕೃಷಿ ಕಾರ್ಯಗಳು ಮತ್ತು ಸಮಾಜದ ಸೇವೆಗಳು ಕೂಡ ಅದೇ ರೀತಿ ಇರುವಂಥದ್ದು. ನಾನು ಗಮನಿಸಿದ ಹಾಗೆ ಬೇರೆ ಬೇರೆ ಸಂದರ್ಭದಲ್ಲಿ ಒಂದು ಕೊಡುಗೆ ದಾನಿಯಾಗಿ ಅವರ ಕೆಲಸವನ್ನು ಮತ್ತು ಬೇರೆ ಬೇರೆ ಜವಾಬ್ದಾರಿ ಏನು ಅವರಿಗೆ ಯಾರಾದರೂ ವಹಿಸಿಕೊಟ್ಟಿದ್ರು ಅವರ ಮನೆಯ ವ್ಯವಸ್ಥೆಯಲ್ಲಿ ಕೂಡ ಅತ್ಯಂತ ಒಂದು ಸಮರ್ಪಕವಾಗಿ ಒಳ್ಳೆಯ ರೀತಿಯಲ್ಲಿ ವ್ಯವಸ್ಥಿತವಾಗಿ ಮಾಡುವಂಥ ಒಂದು ವ್ಯಕ್ತಿಯನ್ನು ಇವತ್ತು ಗೌರವಿಸಿದ್ದೀರಿ. ಜೊತೆಯಲ್ಲಿ ಹತ್ತಿರದ ಹರಿಯಡ್ಕದಲ್ಲಿ ದೇವಸ್ಥಾನ ಇಲ್ಲ. ಅಲ್ಲಿ ಸುಮಾರು 50 ವರ್ಷಗಳಿಂದ 46 ವರ್ಷದಿಂದ ಇದ್ದಂಥ ಒಂದು ಶ್ರೀಕೃಷ್ಣ ಭಜನಾ ಮಂದಿರ ಶಿಥಿಲ ಆಗಿತ್ತು. ಅದನ್ನು ಜ್ಯೋತಿಷ್ಯರು ಮತ್ತು ವಾಸ್ತುತಜ್ಞರು ಅದನ್ನು ಪುನರ್ರಚನೆ ಮಾಡಬೇಕು, ವಾಸ್ತು ಪ್ರಕಾರ ಮಾಡಬೇಕು ಅಂತ ಶಾಸ್ತ್ರೀಯ ರೀತಿ ಮಾಡಬೇಕು ಅಂತ ಹೇಳುವಂಥ ಮಾತನ್ನು ಹೇಳಿದಂಥ ಸಂದರ್ಭದಲ್ಲಿ ಅದರ ಆಡಳಿತ ಸಮಿತಿ ಅಧ್ಯಕ್ಷರ ಸನ್ಮಾನ್ಯ ರಾಮದಾಸ್ ರೈ ಅವರು ಅವರ ಜೊತೆಯಲ್ಲಿ ಮತ್ತು ಉಳಿದಂಥ ಎಲ್ಲ ಸಹಕಾರಿಗಳ ಜೊತೆಯಲ್ಲಿ ವಾಸುಪೂಜಾರಿಗಳು ತುರುವಿನಲ್ಲಿ ಹೇಳಿದ ಮಾತು ಆಪಣಂತ ಪೂರ ಕ್ರಮ ಪ್ರಕಾರನೇ ಆವಡು, ಒಟ್ಟಿಗೆ ಕಲ್ಯಾಣ ಮಂಟಪದ ಆವಡು. ಈ 2 ಮಾತು ಅವರಲ್ಲೇ ಬಾಯಿಯಲ್ಲಿ ಬಂದದ್ದು. ನಾನು ಜೊತೆಯಲ್ಲಿ ಇದ್ದೆ. ಆಗ ಹೇಳಿದರು ಭಜನಾ ಮಂದಿರ ಸಹ ಕೂಡ ಶಾಸ್ತ್ರೀಯವಾಗಿ ಆಗಬೇಕು ಮತ್ತು ಅದಕ್ಕೆ ಬೇಕಾದಂಥ ಪೂರಕ ಸಭಾಭವನ ಕೂಡ ಒಟ್ಟೊಟ್ಟಿಗೆ ಮಾಡುವುದು ಅಂತ ಹೇಳುವಂಥದ್ದು. ಅವರ ಆ ಧೈರ್ಯದ ಮಾತು ಇರಬಹುದು. ಆ ಹಿನ್ನೆಲೆಯಲ್ಲಿ ಕೇವಲ ಶಂಕುಸ್ಥಾಪನೆ ಆಗಿ ಸುಮಾರು ಒಂದು 4, 5, 6, 7, 8 ತಿಂಗಳಿನ ಒಳಗೆ ಸುಮಾರು ಕೆಲಸಗಳಾಗಿದೆ. ಅದಕ್ಕೆ ಬಹುಶಃ ಅವರು ಹೇಳಿದಂಥ ಹೊತ್ತಿನಲ್ಲಿ ದೇವರು ಅದು ಅಷ್ಟು ಅಂತ ಹೇಳಿ ಹೇಳಿದ್ದಾರೆ ಅಂತೇಳಿ ನಾನು ಭಾವಿಸಿಕೊಂಡಿದ್ದೇನೆ. ಆ ರೀತಿಯಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಹರಿಯಡ್ಕ ಗ್ರಾಮದಲ್ಲಿ ಅವರ ನೇತೃತ್ವದಲ್ಲಿ ಇವತ್ತು ಆಗ್ತಾ ಇದೆ. ಇತ್ತೀಚೆಗೆ ದಿವಸಗಳಲ್ಲಿ ನಮ್ಮ ಸಂಸದರು, ನಮ್ಮ ಶಾಸಕರು ಅವರೆಲ್ಲ ಬಂದು ಸಭಾಭವನದ ಶಿಲಾನ್ಯಾಸವನ್ನು ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಮುಂದಿನ ವರ್ಷದಲ್ಲಿ ಜನವರಿಯಲ್ಲಿ ಒಳ್ಳೆಯ ದಿವಸ ಸಿಕ್ಕಿದ್ರೆ 7ನೇ ತಾರೀಕಿಗೆ ಅದನ್ನು ಉದ್ಘಾಟನೆ ಮಾಡಬೇಕು. ಅಥವಾ ಒಳ್ಳೆಯ ದಿವಸ ಯಾವುದಾದ್ರಲ್ಲಿ ಒಳ್ಳೆಯ ದಿವಸ ಪ್ರಶಸ್ತವಾಗಿ ಬರ್ತದೆ ಆ ದಿವಸ ಆ ಭಜನಾ ಮಂದಿರವನ್ನು ಉದ್ಘಾಟನೆ ಮಾಡಬೇಕು ಅಂತ ಹೇಳುವ ಸಂಕಲ್ಪವನ್ನು ಊರಿನವರೆಲ್ಲರೂ ಮಾಡಿದ್ದಾರೆ. ಅದು ವಿಶೇಷವಾಗಿ ವಾಸುಪೂಜಾರಿಗಳು ಅದಕ್ಕೆ ಹೆಚ್ಚು ಮುತುವರ್ಜಿಯಿಂದ ವಹಿಸಿಕೊಂಡು ಮಾಡಿದ್ದಾರೆ. ನಾವು ಪಂಚಲಿಂಗೇಶ್ವರ ದೇವಸ್ಥಾನದ ಅನೇಕ ಕಾರ್ಯಕ್ರಮಗಳಲ್ಲಿ ಕಳೆದ ಸಾರಿಯ ಬ್ರಹ್ಮ ಕಲಶೋತ್ಸವದ ಸಂದರ್ಭದಲ್ಲಿ ಕೂಡ ಸುಬ್ರಾಯ ವಲ್ಯಾರು ಮತ್ತು ನಾನು ಅವರ ಮನೆಗೆ ಹೋಗಿದ್ದೆವು. ಆ ಸಂದರ್ಭದಲ್ಲಿ ಕೂಡ ನನ್ನಿಂದ ಏನಾಗಬೇಕು ಅಂತ ಹೇಳುವಂಥದ್ದು ಅವರು ಹೇಳಿದ್ರು. ಆ ರೀತಿಯಲ್ಲಿ ನಮ್ಮ ಒಂದು ಏನು ನಿರೀಕ್ಷೆ ಇತ್ತು ಆ ನಿರೀಕ್ಷೆಗೆ ಸರಿಯಾಗಿ ನಿರೀಕ್ಷೆಯಿಂದ ಸ್ವಲ್ಪ ಹೆಚ್ಚಿ ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಯಾರನ್ನು ಸಹ ಒಂದು ಬರೀ ಕೈಯಲ್ಲಿ ಕಳಿಸಿದಂಥ ವ್ಯಕ್ತಿ ಜೊತೆಯಲ್ಲಿ ಅವರ ತೋಟವನ್ನು ನೋಡಿದರೆ ಒಬ್ಬ ಕೃಷಿಕರಿಗೆ, ನಾವು ಕೃಷಿಯಲ್ಲಿ ಹತ್ತಿರದಲ್ಲಿ ಇರುವವರಿಗೆ ಒಂದು ಮನಸ್ಸು ತುಂಬಿ ಬರುವಂಥದ್ದು ಬಂಜಾರ ಆಂಡು ಅಂತ ಹೇಳ್ತೇವಲ್ಲ, ಆ ರೀತಿಯಲ್ಲಿ ನಮಗೆ ಮನಸ್ಸು ತುಂಬಿ ಬರುವಂಥ ರೀತಿಯ ಕೃಷಿಯನ್ನು ಮಾಡಿದ್ದಾರೆ. ಅವರಿಗೆ ಇಲ್ಲಿ ಗೌರವ ಕೊಟ್ಟಿದ್ದಕ್ಕಾಗಿ ವಿಶೇಷವಾಗಿ ತುಡರ್ ಯುವಕ ಮಂಡಲದವರಿಗೆ ಅಭಿನಂದನೆ ಸಲ್ಲಿಸಿದ ಜೊತೆಯಲ್ಲಿ ವಾಸುಪೂಜಾರಿಗಳಿಗೆ ಮುಂದಿನ ದಿವಸಗಳಲ್ಲಿ ಕೂಡ ಇನ್ನಷ್ಟು ಶಕ್ತಿಯನ್ನು ಪಂಚಲಿಂಗೇಶ್ವರ ದೇವರು ನೀಡಲಿ. ಅವರ ಮೂಲಕ ಸಮಾಜದ ಕೆಲಸಗಳು ಒಳ್ಳೆಯದಾಗಲಿ, ಸಮಾಜಕ್ಕೆ ಒಂದು ಆದರ್ಶ ವ್ಯಕ್ತಿಯಾಗಿ ಅವರು ಈಗಾಗಲೇ ಗುರುತಿಸಿಕೊಂಡಿದ್ದಾರೆ, ಅವರನ್ನು ಬಾಕಿದವರು ಅನುಸರಿಸುವಂತೆ ಆಗಲಿ ಅಂತೇಳಿ ಶುಭವನ್ನು ಹಾರೈಸ್ತಾ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಜೊತೆಯಲ್ಲಿ ತುಡರ್ ಯುವಕ ಮಂಡಲಕ್ಕೆ ಕೂಡ 10 ವರ್ಷಗಳಿಂದ ಬೇರೆ ಬೇರೆ ಚಟುವಟಿಕೆಗಳನ್ನು ಮಾಡಿಕೊಂಡು ಬಂದಿದ್ದಾರೆ. 11ನೇ ವರ್ಷದಲ್ಲಿ ಬಹುಶಃ ಕಳೆದ ವರ್ಷ ಯಾವುದೇ ಒಂದು ಕಾರ್ಯಕ್ರಮವನ್ನು
ಮಳೆಯ ಹಿನ್ನೆಲೆಯಲ್ಲಿ ಮಾಡಲಿಕ್ಕೆ ಆಗಲಿಲ್ಲ. ಅದಕ್ಕಿಂತ ಹಿಂದಿನ ವರ್ಷ ಕೊರೋನಾದ ಕಾರಣದಿಂದ ಯಾವುದೇ ಕಾರ್ಯಕ್ರಮ ಮಾಡಲಿಕ್ಕೆ ಆಗಲಿಲ್ಲ. ಈ ವರ್ಷ ಇವತ್ತು ನಾನು ಪೇಪರ್ನಲ್ಲಿ ಓದಿದ್ದು ಕೊರೋನಾಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲವನ್ನ ನಿರ್ಬಂಧವನ್ನ ಒಂದು ಮಾಸ್ಕ್ ಅನ್ನು ಹೊರತುಪಡಿಸಿ ಎಲ್ಲವನ್ನ ತೆಗೆಯಲಾಗಿದೆ ಅಂತ ಹೇಳುವಂಥದ್ದು ಸರ್ಕಾರದ ಒಂದು ಆದೇಶ ಆಗಿದೆ. ಬಹುಶಃ ಆ ಹಿನ್ನೆಲೆಯಲ್ಲಿ ಇವತ್ತು ಒಂದು ಅತ್ಯಂತ ಒಳ್ಳೆಯ ದಿನ. ಮಾಸ್ಕ್ ಸಹ ಸದ್ಯದಲ್ಲೇ ಸ್ವಲ್ಪ ದಿವಸದಲ್ಲಿ ಮಾಸ್ಕ್ ಸಹ ಬೇಡ ಅಂತ ಸರ್ಕಾರವೇ ಹೇಳುವಂಥ ಸಂದರ್ಭಗಳು ಬರಬಹುದು. ಆ ಹಿನ್ನೆಲೆಯಲ್ಲಿ ತುಡರ ಯುವಕ ಮಂಡಲ ಇನ್ನಷ್ಟು ಕೆಲಸ ಮಾಡಲಿಕ್ಕೆ ಅವಕಾಶಗಳು ಬರಬಹುದು. ತುಡರ ಯುವಕ ಮಂಡಲ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ದಶಮಾನೋತ್ಸವವನ್ನು ಅತ್ಯಂತ ಅದ್ದೂರಿಯಿಂದ ಆಚರಿಸಬೇಕು ಅಂತ ಹೇಳುವಂಥದ್ದಿತ್ತು, ಆದರೆ ಆಗಲಿಲ್ಲ. ಆದರೆ ಯಾವುದೇ ಒಂದು ವ್ಯವಸ್ಥೆಗೆ ತನ್ನದೇ ಒಂದು ಸ್ವಂತ ಮನೆ ಇದ್ದರೆ ನಮಗೆ ಎಷ್ಟು ಶಕ್ತಿ ಬರ್ತದೆ, ಎಷ್ಟು ಗೌರವ ಬರ್ತದೆ. ಆ ರೀತಿಯಲ್ಲಿ ತನ್ನದೇ ಒಂದು ಕಟ್ಟಡ ಇದ್ದರೆ, ತನ್ನದೇ ಒಂದು ಕಚೇರಿ ಕಟ್ಟಡ ಇದ್ದರೆ ತನಗೆ ಶಕ್ತಿಗಳು ಜಾಸ್ತಿ ಬರುವಂಥದ್ದು. ಆದ್ದರಿಂದ ಎಲ್ಲ ಕಾರ್ಯಚಟುವಟಿಕೆಗಳಿಗೆ ಮೂಲ ಸ್ಥಾನ ಇರುವಂಥದ್ದು ಒಂದು ಮನೆ ಅಥವಾ ಒಂದು ಆಫೀಸು. ಆ ರೀತಿಯಲ್ಲಿ ತುಡರ ಯುವಕ ಮಂಡಲಕ್ಕೆ ಹೊಸ ಕಟ್ಟಡಕ್ಕೆ ಈಗಾಗಲೇ ಪಂಚಾಯತಿನವರು ಎಲ್ಲ 24 ಜನ ಸದಸ್ಯರು ಅನುಮೋದನೆಯನ್ನು ಕೊಟ್ಟಿದ್ದಾರೆ. ಸರ್ಕಾರದ ಕಡೆಯಿಂದ ಅದಕ್ಕೆ ಮಂಜೂರಾತಿ ಆಗಲಿಕ್ಕೆ ಇದೆ, ಆಗಬಹುದು. ಜೊತೆಯಲ್ಲಿ ಹತ್ತಿರದವರು ಅದಕ್ಕೆ ಬೇಕಾದಂಥ ಜಾಗೆಯನ್ನು ಬಿಟ್ಟುಕೊಡಲಿಕ್ಕೆ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ತುಡರ ಯುವಕ ಮಂಡಲದ ಕಟ್ಟಡಕ್ಕೆ ಈಗಾಗಲೇ ಸುಬ್ರಾಯ ಬಲ್ಲೆಯವರು 1 ಲಕ್ಷ ಘೋಷಣೆ ಮಾಡಿದ್ದಾರೆ. ಅದು 1 ಲಕ್ಷಕ್ಕೆ ನಿಲ್ಲಕ್ಕಿಲ್ಲ, ಅದರಿಂದ ಮುಂದೆ ಹೋಗ್ತದೆ. ಆ ರೀತಿಯಲ್ಲಿ ಕಟ್ಟಡ ಅತ್ಯಂತ ಯಶಸ್ವಿಯಾಗಿ ಅತ್ಯಂತ ಶೀಘ್ರವಾಗಿ ಬಹುಶಃ ಬರುವ ವರ್ಷದ ಒಂದು ವಾರ್ಷಿಕೋತ್ಸವಕ್ಕೆ ಮೊದಲಾಗಿ ಅದರಲ್ಲಿ ಉದ್ಘಾಟನೆ ಆಗುವ ರೀತಿಯಲ್ಲಿ ಆಗಲಿ ಅಂತ ಹೇಳಿ ಅವರಿಗೆ ಶುಭವನ್ನು ಹಾರೈಸ್ತಾ ಒಂದು ಸ್ವಂತ ಕಟ್ಟಡದ ಆಧಾರದಲ್ಲಿ ಇನ್ನಷ್ಟು ಚಟುವಟಿಕೆಗಳಿಗೆ ಅವಕಾಶಗಳಾಗ್ತದೆ. ಆ ರೀತಿಯಲ್ಲಿ ತುಡರ ಯುವಕ ಮಂಡಲಕ್ಕೆ ಎಲ್ಲ ಸದಸ್ಯರಿಗೂ ವಿಶೇಷ ಅಭಿನಂದನೆ ಸಲ್ಲಿಸ್ತಾ ಇನ್ನು ಉದ್ದೇನು ಮಾತಾಡುವುದಿಲ್ಲ. ಒಳ್ಳೆಯ ಕಾರ್ಯಕ್ರಮ ಮೂಡಿ ಬಂದಿದೆ. ಇಡೀ ವರ್ಷದಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಎಲ್ಲರಿಗೂ ಶುಭವಾಗಲಿ ಅಂತ ಹೇಳಿ ಶುಭವನ್ನು ಹಾರೈಸ್ತಾ 2 ಮಾತಿಗೆ ಪೂರ್ಣ ವಿರಾಮವನ್ನು ನೀಡ್ತೇನೆ. ಜೈ ಹಿಂದ್. ಲೇಲೆ ಪಾಡರೆ ಪಣಿರ ದುಂಬು ಅಂತ ಹೊಡಾಪುಡು ಐದು ಹೊಡೋದು ಜಿಂಜ ಪಾತಿರುಜಿ ಬರೀ ಕಡಿಮೆ ಪಾತಿರ ಲೇಲೆ ಪಾಡ್ನ ಬಂದ ಇತರ ನಾಟಕದ ಪುದಾರೆ ಮಾತೆಲ್ಲ ನಾಟಕ ಕಾತುಳ್ಳ ನಿಂಗೆ ಮಾತ್ರ ಗೊತ್ತುಂಡು ಅಂಚೆ ಅದು ಮುಡತೆಲ್ಲ ಹೆಚ್ಚಿಗೆ ಪಾತಿರ್ತೀರಿ ಯಾರ ದುಂಬು ಹೆಚ್ಚಿಗೆ ಪಾತಿರುಜಿ ಅಂಡ ರಡ್ ಈ ತುಡರ ಯುವಕರ ಮಂಡಲದ ಬಗ್ಗೆ 2 ಪಾತಿರ್ಜಿನ ತಪ್ಪಾಪುಣ ಅನ್ನೋ ಉದ್ದೇಶಡು ಈ ಕಾರ್ಯಕ್ರಮದ ಗಂಭೀರತೆಯ ವಿಚಾರಡು ಈ ತುಡರ ಯುವಕ ಮಂಡಲ ದಕ್ಷಿಣ ಕನ್ನಡ ಜಿಲ್ಲೆಡು ಅಥವಾ ರಾಜ್ಯೋಡೆ ಒಂದು ಪುದರ್ ಪೋಯಿನ ಯುವಕ ಮಂಡಲ ಅಂತ ಬೆಳಗೊಂಡು ಬರೋದು ಐತವೇ ಆಯ್ನ ಕಾರ್ಯವೈಖರಿ ನಂಗೆ ಮಾತಿರಗಳ ಏಪಲ ಹೆಮ್ಮೆ ಇದಾದ ಪಂಡಿರೆ ಎಂಗ್ಲ ಪರ್ಮನೆಂಟ್ ಅತಿಥಿನಗಳನ್ನು ಎಡ್ಡೆ ಕೆಲಸ ಮಾಡ್ಕೊಂಡಿ ಯುವಕ ಮಂಡಲ ತೊಟ್ಟಿಗೂ ಎಂಗ್ಲ ಏಪಲ ಉಳ್ಳೋದು ಮಾಡ್ಕೊಂಡ ವಿಚಾರದೊಟ್ಟಿಗೂ 10 ವರ್ಷದ ಎಡ್ಡೆ ಸಾಧನೆ 15ನೇ ವರ್ಷಡು ಸ್ವಂತ ಕಟ್ಟಡ ಹಾಪಣಂಚನೆ ಅಂಚನೆ ಯುವ ಪ್ರಶಸ್ತಿ ಕೊಡ್ಪಣಂಚಿನ ಕೆಲಸ ಅಂಚನೆ ಸನ್ಮಾನ ಮಾಡ್ಪಣಂಚಿನ ಅಂಚನೆ ಯುವಕರನ್ನು ಅದನ್ನೊಟ್ಟಿಗೆ ಐನ ಸಂಸ್ಥೆನ ಕಟ್ಟೊಂದು ಬರ್ಪಣಂಚಿನ ಇನ್ನು ಎಂಕ್ಲ ಮಾತ ಈ ಊರುಡ ಇನ್ನು ಸಂತೋಷ ಪಡೆಪ ಒಳ್ಳೆ ಒಂದು ಕೆಲಸ ಮಾಡ್ಕೊಂಡ್ಲ ಐಟೊಂದು ನಂಗೆ ಆತ್ಮ ಸಂತೋಷ ಬೋಡು ಆ ಕೆಲಸ ಇನ್ನು ತುಡರ ಯುವಕ ಮಂಡಲದ ಮೂಲಕ ಈ ಊರದಾಗಲೇ ಮಾತೆರಗಳ ತೃಪ್ತಿ ಉಂಟು లేకపోతే ఎట్టే ಕೆಲಸ ಮಾಡ್ತಾರಂದ್ರೆ ಇನ್ನು ಒಂದು 10,000 ಗಿಡ ನಡ್ಪಣಂಚಿನ ಕಾರ್ಯಕ್ರಮ ಇಪ್ಪು ಅತನ ವಾವಾ ಸಂದರ್ಭಡು ವಾವಾ ಕೆಲಸಲು ಆವಡು ಈ ಊರಿಗೂ ಬಡಾದು ಅತನ ಸಾರ್ವಜನಿಕಗೂ ಬಡಾದು ಅವೇನು ಮಾತ ಈ ತುಡರ ಯುವಕ ಮಂಡಲ ಅತ್ಯಂತ ಶ್ರದ್ಧೆಗಳ ಪ್ರಾಮಾಣಿಕತೆಲ್ಲ ಮತ್ತೊಂದು ಬರ್ತನೆಗೆ ಇದಕ್ಕೆ ಸಂಬಂಧಪಟ್ಟಗಳಿಗೆ ಮಾತೆರಗಳ ವಿಶೇಷವಾದ ಅಭಿನಂದನೆ ನಾನು ಈ ಒಂದು ಸಂದರ್ಭಡು ಕೊರ್ಪುಣ ಮೂಲಕ ಇದಾದ ಒಂದು ಕಟ್ಟಡ ಸ್ವಂತ ಅತ್ಯುತ್ತಮ ಮುಡತೆಯರು ಪಂಡಿರು ನಂಗೆ ಸ್ವಂತ ನೆಲೆ ಬೋರ್ಡ್ ಉಂಟು ತುಡರ ಯುವಕ ಮಂಡಲ ಅಂದ್ರೆ ಪುದರ ಜಿಲ್ಲೆಡು ಉಂಟು ರಾಜ್ಯಡು ಉಂಟು ನಂಗೆ ಮಾತೆರೆಗಳ ಗೊತ್ತುಂಟು ಓಳ ಇನ್ನು ಆಫೀಸ್ ಓಡು ಕಚೇರಿ ಓಡು ಓಳ ಅಡ್ರೆಸ್ ಓಡೊಂದು ಕೇಟ ಮಕ್ಕಳ ನನ್ನೆ ಅಂತ ಪಂಡ ಆಪುಜೋವು ಅದಕ್ಕೊಂದು ಜಾಗ ಬೋಡು ಆ ಜಾಗದ ಕೆಲಸ ಎಲ್ಲ ಈ ಹೊತ್ತು ಆ ಒಂದು ಸಂತೋಷದ ವಿಚಾರ ನಿಖಲ ಕೆಲಸಕ್ಕೂ ಖಂಡಿತವಾದ ದೇವರ ಅನುಗ್ರಹ ಉಂಟು ಇದಾದ ಪಂಡ್ಲೆಕ್ಕ ಗ್ರಾಮ ಪಂಚಾಯತ್ದ 24 ಮೆಂಬರ್ನಗಳ ಸರ್ವಾನು ಮಾತಾಡೋ ನಿಗ್ಲಿಕ್ಕೆ ಬೆಂಬಲ ಮಾಡ್ತದೆ ಪ್ರೋತ್ಸಾಹ ಮಾಡ್ತಲೆಕ್ಕನೆ ನಿಗಳ ಸ್ಥಾಪಕಾಧ್ಯಕ್ಷರಿಗೆ ಮಲ್ಲ ಜವಾಬ್ದಾರಿ ಉಂಟು 1 ಲಕ್ಷ ಘೋಷಣೆ ಮಾಡಿ ಬಿಟ್ಟಿಗೆ ಮುಗಿಪುಜೋ ಆ ಕೆಲಸ ಸಂಪೂರ್ಣವಾದ ಪೊರ್ಲದ ಅವನು ಅಂಡ ಮಾತೆರೆಲ್ಲ ಒಟ್ಟಿಗೆ ಸೇರಿಸ ಒಂದು ಆ ಪೊರ್ಲದ ಒಂದು ಕಟ್ಟಡ ನಿರ್ಮಾಣ ಅಂಡ ಆ ತುಡರ ಇಂಚ ಬೆಳಗೊಂಡ ಅವೇ ರೀತಿಯ ಯುವಕ ಮಂಡಲ ಬೆಳಗೊಂಡುಂಡು ಅಂಚನೆ ಆ ಕಟ್ಟಡದ ಮೂಲಕ ಬೆಳಗೊಡು ಅಂತ ವಿಚಾರದೊಟ್ಟಿಗೆ ಆ ಯುವ ಪ್ರಶಸ್ತಿ ಪಡೆಯುವ ಯುವಕೆ ಪ್ರತಿ ವರ್ಷ ಒಂದು ಕಾಂಪಿಟೇಷನ್ ಇಂಗ್ಲಿಗೆ ಆಯ್ತು ಮುಖ್ಯವಾದ ಯಾರು ಏಪಲ್ ಉಲ್ಲೇಖ ಮಾಡ್ತಾರೆ
ತನ್ನ ಆದಾಯದ ಒಂದೇ ಅಂಶನು ಈ ಸಮಾಜಕ್ಕೂ ಕೂಡ ಅದು ಕೊಟ್ಟಿನ ಯುವಕಿಯರನ್ನ ತಂಡ ತುಡಾರಿ ಯುವಕ ಮಂಡಲದ ಒಂದು ಮಲ್ಲ ಕೆಲಸ ₹1 ಒಂದು ದಿನ ಕೊಡ್ಕೊಳ್ಳೋಣ ಬಂದಲ್ಲ ಆ ನಿರಂತರವಾದ ಆ ತುಡಾರಿ ಯುವಕ ಮಂಡಲದ ಮಿಟ್ಟಿಪ್ಪುಣಂಚಿನ ಪ್ರೀತಿ ಪ್ರೇಮ ಗೌರವ ಪ್ರಾಮಾಣಿಕತೆ ಆ ಒಂದು ನಿಷ್ಠೆ ನಿನ್ನ ಮಾತ ತೂನಾಗ ನಿಜವಾದ ನಿಗ್ಲು ಮಾತಿರಗಿಲ್ಲ ಮಾದರಿ ಈ ಯುವಕ ಮಂಡಲ ನನಾದ ಪೊರ್ಲುಡು ಬೆಳಗಡು ಪಣೊಂದು ಈ ಒಂದು ಸಂಸ್ಥೆಗೆ ಶುಭಾಶಯ ಹರೇಶಾದ ಈ ಒಂದು ಸಂದರ್ಭದ ಪಾತ್ರ ಅವಕಾಶ ಮತ್ತು ಕೊರೋನಾ ನಿಗಲೇ ಮಾತ್ರ ಒಂದು ಸಾಧ್ಯ ಎನ್ನ ಪಾತ್ರ ಉಂಟು. ಕಾವು ಶ್ರೀ ಪಂಚಲಿಂಗೇಶ್ವರ ದೇವರಿಗೆ ಪ್ರಣಾಮಗಳನ್ನು ಸಲ್ಲಿಸ್ತಾ ವೇದಿಕೆಯಲ್ಲಿರುವಂಥ ಹಿರಿಯರು ನಮ್ಮ ಮಾರ್ಗದರ್ಶಕರು ಆದಂಥ ಸನ್ಮಾನ್ಯ ಅಚ್ಯುತ್ ಮುಡತ್ತಯ್ಯರವರೇ, ಹಾಗೆ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿರುವ ಮತ್ತು ನಮಗೆ ಧೈರ್ಯವನ್ನು ತುಂಬುವಂಥ ಶ್ರೀಯುತ ಮಾಜಿ ಮುಕ್ತೇಶ್ವರರು ಕೂಡ ಶ್ರೀಯುತ ಹೇಮನಾಥ್ ಶೆಟ್ಟರವರೇ, ಹಾಗೆ ಇಲ್ಲಿ ಸನ್ಮಾನವನ್ನು ಸ್ವೀಕರಿಸಿದಂಥ ಗುಂಡ್ಯಡ್ಕ ವಾಸುಪೂಜಾರಿಯವರೇ, ತುಡಾರಿ ಯುವಕ ಮಂಡಲದ ಸ್ಥಾಪಕಾಧ್ಯಕ್ಷರು, ನನ್ನ ಸಹಪಾಠಿಯಾಗಿದ್ದರು. ನಾವು ಎಲಿಮೆಂಟ್ರಿಯಲ್ಲಿರುವಾಗ ಒಟ್ಟಿಗೆ ನಾವು ಒಂದೇ ಕ್ಲಾಸ್ನಲ್ಲಿ ಕಲಿತವರು ಶ್ರೀಯುತ ಸುಬ್ರಾಯ ಬಲ್ಯಾರವರೇ ಮತ್ತು ತುಡಾರಿ ಯುವಕ ಮಂಡಲದ ಅಧ್ಯಕ್ಷರೇ, ಪಂಚಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ನನ್ನ ಸಹಪಾಠಿ ಸದಸ್ಯರು ಆದಂಥ ಶ್ರೀಯುತ ಭಾಸ್ಕರ ಬಲ್ಯಾರವರೇ ಮತ್ತು ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಕಲಾಭಿಮಾನಿಗಳು ಮತ್ತು ಭಗವದ್ಭಕ್ತರೇ, 2 ವರ್ಷದಿಂದ ಈ ತುಡಾರಿ ಯುವಕ ಮಂಡಲದ ವಾರ್ಷಿಕೋತ್ಸವವನ್ನು ಕಾರಣಾಂತರಗಳಿಂದ ನಡೆಸಲಿಕ್ಕೆ ಆಗಲಿಲ್ಲ. ಕೊನೆ ಹಂತದಲ್ಲಿ ಒಂದು ಕಳೆದ ವರ್ಷ ಆ ಕಾರ್ಯಕ್ರಮ ರದ್ದಾದ್ದು ಎಲ್ಲರಿಗೂ ಬೇಸರ ಆಗಿದೆ. ಎಲ್ಲ ವ್ಯವಸ್ಥೆಗಳು ಆದ ನಂತರ ಆದಂತಹ ಒಂದು ದುರ್ದೈವ ಅಂತಲೇ ಹೇಳ್ಬೋದು. ಈ ವರ್ಷ ಕೂಡ ಏನಾಗ್ತದೆ ಅಂತ ಹೇಳಿ ಇತ್ತು. ಆದರೆ ಮಳೆ ಬಿಟ್ಟ ನಂತರ ಅವರ ಶತಪ್ರಯತ್ನದಿಂದಾಗಿ ಇವತ್ತು ಈ ತಂಡದ ಕಾರ್ಯಕ್ರಮ ಇವತ್ತು ನಡೀತದೆ ಉಂಟು. ತುಡಾರಿ ಯುವಕ ಮಂಡಲ ಅಂತ ಹೇಳಿದ್ರೆ ಈ ನಮ್ಮ ಗ್ರಾಮದಲ್ಲಿ ಪ್ರತಿ ಮನೆಯವರಿಗೂ ತಿಳಿದಿರುವಂತಹ ವಿಚಾರ, ಮನೆ ಮಾತಾಗಿದೆ ಅದು. ಈ ತಾಲೂಕಿನ ಅತ್ಯಂತ ಅವರ ಅಭಿಮಾನಿಗಳು ಇದ್ದಾರೆ. ಅವರೊಂದು ಜನಪ್ರಿಯ ಕಾರ್ಯಕ್ರಮಗಳು ಮತ್ತು ಜನಪರ ಕಾರ್ಯಕ್ರಮಗಳು ಅವರನ್ನ ಈ ಮಟ್ಟಕ್ಕೆ ತಂದು ನಿಲ್ಲಿಸಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಒಂದು ವರ್ಷದಲ್ಲಿ ಸುಮಾರು 25 ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾರೆ. ವಿವಿಧ ಕ್ಷೇತ್ರಗಳಲ್ಲಿ ಅವರು ಆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಶಿಕ್ಷಣ ಕ್ಷೇತ್ರದಲ್ಲಿ ಸಹಾಯ ಮಾಡೋದು, ಅಶಕ್ತರಿಗೆ ಅಥವಾ ರೋಗಿಗಳಿಗೆ ಸಹಾಯಧನ ಕೊಡುವಂಥದ್ದು, ಇನ್ನು ಧಾರ್ಮಿಕಕ್ಕೆ ಸಂಬಂಧಪಟ್ಟಾಗೆ ಕುಣಿತ ಭಜನೆ, ಇನ್ನು ಭರತನಾಟ್ಯದ ಕ್ಲಾಸ್ ಸ್ಥಾಪನೆ, ಹೀಗೆ 10 ಹಲವು ಒಳ್ಳೆಯ ಕಾರ್ಯಕ್ರಮಗಳನ್ನು ಅವರು ಮಾಡ್ತಾ ಬಂದವರು. ಒಂದು ಉತ್ತಮ ಸಂಘಟನೆ, ಅದರಲ್ಲಿ ನಾಯಕತ್ವ ಬೆಳವಣಿಗೆಗೆ ಅವಕಾಶವನ್ನು ಕಲ್ಪಿಸಿಕೊಡ್ತಾರೆ ಅವರು. ಹಾಗೆ ಎಲ್ಲ ಅದರಲ್ಲಿರುವಂತಹ ಎಲ್ಲ ಸದಸ್ಯರು ನಮ್ಮ ಜನತೆಯೊಂದಿಗೆ ಬೆರೆತುಕೊಳ್ಳುವಂತಹ ಒಂದು ಒಳ್ಳೆಯ ಗುಣ ಅವರಲ್ಲಿ ಮೈಗೂಡಿಕೊಂಡುಂಟು. ಅದರಲ್ಲಿದ್ದವರಿಗೆ ಜ್ಞಾನದ ಕೊರತೆಯೂ ಇಲ್ಲ, ಜನದ ಕೊರತೆಯೂ ಇಲ್ಲ, ಸಂಪತ್ತಿನ ಕೊರತೆಯೂ ಇಲ್ಲ. ಎಲ್ಲ ಕ್ಷೇತ್ರಗಳಲ್ಲಿ ಅವರಿಗೆ ಅನುಭವ ಇದ್ದವರೇ ಇರುವಂಥದ್ದು. ಇನ್ನು ಈ ವೇದಿಕೆಯಲ್ಲಿ ನಮ್ಮ ಹತ್ತಿರದ ಹರಿಯರ್ಕ ಗ್ರಾಮದ ಗುಂಡ್ಯಡ್ಕ ವಾಸುಪೂಜಾರಿ ಅವರನ್ನ ಕರೆಸಿ ಇವತ್ತು ಸನ್ಮಾನ ಕಾರ್ಯಕ್ರಮ ಮಾಡಿದ್ದಾರೆ. ಒಂದು ಉತ್ತಮ ಆಯ್ಕೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಬಹಳ ವರ್ಷಗಳ ಹಿಂದೆ ಅಂದರೆ 10 ವರ್ಷಗಳಿಂದ ಮೇಲ್ಪಟ್ಟು ಒಬ್ರು ಹೇಳಿದ್ರು ನನಗೆ, ಕೃಷಿ ಆರ್ನ ತೂಗೋಡು ಅಣ್ಣರೆ ಒಂದು ನಮ್ಮ ಕೋಯಿ ಅಂತೇಳಿ. ಏನೋ ಕಾರಣಾಂತರಗಳಿಂದ ನಮಗೆ ಹೋಗ್ಲಿಕ್ಕೆ ಆಗಲಿಲ್ಲ. ಸ್ವತಃ ದುಡ್ದು ಒಂದು ಕೃಷಿ ಮಾಡುವಂತ ವ್ಯಕ್ತಿಗೆ ನಿಜವಾಗಿ ಸನ್ಮಾನ ಮಾಡಬೇಕು. ಆ ಕೃಷಿಯಿಂದ ಆ ಬೆವರು ಸುರಿಸಿದ ಹಣವನ್ನ ಅವರು ವಿನಿಯೋಗ ಮಾಡುವಂತದ್ದು ಇಲ್ಲಿ ಹೇಳಿದ್ರು, ಯಾವುದಕ್ಕೆಲ್ಲ ಅಂತೇಳಿ ಭಾರಿ ಆಶ್ಚರ್ಯ ಪಡುವಂತ ಸಂಗತಿ.
ಅವರ ಉದಾರತೆಗೆ ಮೆಚ್ಚಬೇಕಾದ್ದು. ಇಂಥ ಒಂದು ಆಯ್ಕೆ ಮಾಡಿದ್ದು ನನಗೆ ಬಹಳ ಸಂತೋಷವಾಯಿತು, ಜನಮೆಚ್ಚುವ ಕೆಲಸವೇ. ಇನ್ನು ಯುವ ಪ್ರಶಸ್ತಿಯನ್ನು ನೀಡಿದ್ದು ಇದು ಕೂಡ ಆ ಯುವಜನತೆಗೆ ಒಂದು ಪ್ರೋತ್ಸಾಹ ಆಗ್ತದೆ ಎಂದು ನಾನು ಭಾವಿಸ್ತೇನೆ. ಯಾರನ್ನು ಯಾವತ್ತೂ ಕಡೆಗಣಿಸುವಂತ ಈ ಪ್ರಮೇಯಲ್ಲಿ ಇಲ್ಲ. ಹಾಗೆ ಸ್ವಂತ ನಿವೇಶನದ ಬಗ್ಗೆ ಕೂಡ ಹೇಳಿದರು. ಅದರ ಬಗ್ಗೆ ಈಗಾಗಲೇ ಬಹಳಷ್ಟು ವಿಷಯಗಳನ್ನು ಅವರು ಇಲ್ಲಿ ಹೇಳಿದ್ದಾರೆ, ನಾನು ಹೆಚ್ಚು ಹೇಳಲಿಕ್ಕೆ ಬರುವುದಿಲ್ಲ. ಅದರಲ್ಲಿ ಇನ್ನು ಕಟ್ಟಡ ನಿರ್ಮಾಣ ಅತಿ ಶೀಘ್ರವಾಗಿ ಆಗಲಿ ಅಂತೇಳಿ ನಾನು ಹಾರೈಸ್ತೇನೆ. ಇನ್ನು ಜಾತ್ರೋತ್ಸವ ಪ್ರಾರಂಭ ಆಗಿದೆ, ನಿಮಗೆಲ್ಲ ತಿಳಿದುಂಟು. ಇವತ್ತು 2ನೇ ದಿನ. ಈ ಜಾತ್ರೋತ್ಸವದಲ್ಲಿ ಎಲ್ಲ ಕಾರ್ಯಕ್ರಮಗಳಲ್ಲಿ ಎಲ್ಲ ಮನೆಯವರು ಭಾಗಿಗಳಾಗಬೇಕು. ಅನ್ನದಾನ ನಡೆಯುತ್ತದೆ, ಅದರಲ್ಲಿ ಭಾಗಿಯಾಗಬೇಕು. ಸಾಂಸ್ಕೃತಿಕ ಕಾರ್ಯಕ್ರಮ ಇನ್ನು ನಾಳೆ ದಿವಸ ಯಕ್ಷಗಾನ ನಡೆಯಲಿಕ್ಕಿದೆ. 27ನೇ ತಾರೀಕಿಗೆ ಸುಬ್ರಾಯಬಲ್ಯರ ಪ್ರಾಯೋಗಿಕದಲ್ಲಿ ಕಟೀಲ್ ಮೇಳ ಯಕ್ಷಗಾನ ನಡೆಯಲಿಕ್ಕಿದೆ. ಇದರಲ್ಲೆಲ್ಲ ನೀವು ಭಾಗಿಗಳಾಗಬೇಕು ಅಂತ ನಾನು ವಿನಂತಿ ಮಾಡಿಕೊಳ್ತೇನೆ. ಅದಲ್ಲದೆ ಗ್ರಾಮದ ಭಕ್ತಾದಿಗಳಲ್ಲಿ ನಾನೊಂದು ನಮ್ಮ ಸಮಿತಿಯ ಪರವಾಗಿ ಒಂದು ವಿನಂತಿಯನ್ನು ಮಾಡಿಕೊಳ್ತೇನೆ. ದೇವರಿಗೆ ಒಂದು ದಿವಸ ಸವಾರಿ ಇದೆ, ಇನ್ನೊಂದು ದಿವಸ ಅವಭೃತಕ್ಕೆ ಸವಾರಿ ಇದೆ. ಈ ಸವಾರಿಯು ಒಂದು ರೀತಿಯಲ್ಲಿ ಆ ಕಳೆಯನ್ನೇ ಕಳ್ಕೊಂಡಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಲ್ಲ. ಇದನ್ನ ಒಂದು ಸರಿಪಡಿಸಬೇಕು ಅಂತ ಹೇಳಿ ನಮ್ಮ ಪ್ರಯತ್ನ ಮಾಡ್ತಾ ಇದ್ದೇವೆ. ನಾವು ಆಡಳಿತ ಮಂಡಳಿಯಲ್ಲಿ ಒಂದು ತೀರ್ಮಾನ ಮಾಡಿದ್ದೇವೆ. ಹಂಚಿನ ಸವಾರಿಯ ದಿವಸ ಕೆಲವೊಂದು ಜೋಡಣೆಗಳನ್ನು ಮಾಡಿಕೊಂಡಿದ್ದೇವೆ. ಅದಕ್ಕೊಂದು ಮೆರಗು ಬರಬೇಕು, ಅದಕ್ಕೆ ಒಂದು ವೈಭವ ಬರಬೇಕು ಅಂತ ಹೇಳಿ ಎಲ್ಲವೂ ಶಿಸ್ತುಬದ್ಧವಾಗಿ ಮತ್ತು ಸಾಂಪ್ರದಾಯಿಕಬದ್ಧವಾಗಿ ಆಗಬೇಕು ಅಂತ ಹೇಳುವಂಥದ್ದು ನಮ್ಮ ಸದಸ್ಯರೆಲ್ಲ ಹೇಳಿದ್ದಾರೆ. ಅದಕ್ಕೆ ಒತ್ತು ಕೊಟ್ಟು ಕಲ್ಲಡ್ಕ ಬೊಂಬೆಯನ್ನು ಇವತ್ತು ಸೇರಿಸಿಕೊಂಡಿದ್ದೇವೆ. ಅದೇ ರೀತಿ ಕೇರಳ ಚೆಂಡೆ ಇದರಲ್ಲಿ ಅದನ್ನು ಸೇರಿಸಿಕೊಂಡಿದ್ದೇವೆ. ಅದು ಮಾತ್ರವಲ್ಲದೆ ಊರಿನಲ್ಲಿ ಎಷ್ಟು ಭಜನಾ ತಂಡಗಳುಂಟ, ಆ ಭಜನಾ ತಂಡದ ಎಲ್ಲ ಸದಸ್ಯರು ಆ ಭಜನೆ ಮಾಡುವುದರ ಮೂಲಕ ತಾಳ ಸಮೇತರಾಗಿ ಅವರ ಯೂನಿಫಾರ್ಮ್ನಲ್ಲಿ ಬಂದು ಅದರಲ್ಲಿ ಸೇರಿಕೊಳ್ಬೇಕು ಅಂತೇಳಿ ನಮ್ಮ ಒಂದು ಬಯಕೆ. ಇಷ್ಟು ಮಾತ್ರವಲ್ಲ, ಸಾರ್ವಜನಿಕರಿಗೂ ಅವಕಾಶ ಉಂಟು. ಸಾರ್ವಜನಿಕರು ಕೂಡ ಶಂಖ ಜಾಗಟೆಯ ಮೂಲಕ ಅದರಲ್ಲಿ ಭಾಗಿಗಳಾಗಬೇಕು. ಅದಕ್ಕೆ ಬೇಕಾದಂಥ ಪರಿಕರಗಳು ಅದು ದೇವಸ್ಥಾನದಿಂದ ನೀಡಲಿಕ್ಕೆ ನಮಗೆ ಅಸಾಧ್ಯ. ಅದನ್ನು ತಮ್ಮ ತಮ್ಮ ಮನೆಯಲ್ಲಿ ತಾವು ತರಬೇಕು ಮತ್ತು ಪೂರ್ತಿ ಆ ಒಂದು ಮೆರವಣಿಗೆ ಕೇಸರಿಮಯವಾಗಿ ರೂಪ ಕೊಡಬೇಕು ಅಂತ ಹೇಳುವಂಥದ್ದು ನಮ್ಮ ಒಂದು ಬಯಕೆ. ಇದರ ನೇತೃತ್ವವನ್ನು ಭಾಸ್ಕರ ಬಲ್ಲೆ ಅವರು ನಾನು ವಹಿಸ್ಕೊಳ್ತೇನೆ ಅಂತ ಹೇಳಿದ್ದಾರೆ. ಆದ ಕಾರಣ ಅತ್ಯಂತ ಒಂದು ಶಿಸ್ತಿನಲ್ಲಿ ಆ ಮೆರವಣಿಗೆ ನಡಬೇಕು. ಅನ್ಯಥಾ ಘೋಷಣೆಗಳಿಗೆ ಅವಕಾಶ ಇಲ್ಲ. ಓಂ ನಮಃ ಶಿವಾಯ ಮಾತ್ರ ಅಥವಾ ಭಜನೆ ಅಸಾಧ್ಯವಾದಲ್ಲಿ ಓಂ ನಮಃ ಶಿವಾಯ ಇಷ್ಟೇ ಸಾಕು. ಆ ಮಂತ್ರದ ಮೂಲಕ, ಅದು ಮೂಲ ಮಂತ್ರ ಶಿವನ, ಆ ಮೂಲ ಮಂತ್ರದ ಮೂಲಕ ಆ ಮೆರವಣಿಗೆಯ ವೈಭವವನ್ನು ಸ್ಥಾಪನೆ ಮಾಡಬೇಕು ಅಂತ ಹೇಳುವಂಥ ನಮ್ಮ ಒಂದು ಇಚ್ಛೆ. ಇನ್ನು ರಾಜರಸ್ತೆಯಲ್ಲಿ ಹೋಗುವಂಥದ್ದು ಯಾವತ್ತು ಕಾನೂನಿಗೆ ವಿರುದ್ಧವಾಗಿ ನಾವು ನಡ್ಕೊಳ್ಳಿಕ್ಕೆ ಆಗುವುದಿಲ್ಲ. ರಸ್ತೆಯ ಕಾನೂನು ಇದೆ, ರಸ್ತೆಯ ಕಾನೂನಿಗೆ ಅನುಗುಣವಾಗಿ ನಾವು ಆ ಮೆರವಣಿಗೆಯಲ್ಲಿ ಪಾಲ್ಗೊಳ್ಬೇಕು. ಈ ಜೋಡಣೆಯಲ್ಲಿ ಕೆಲವು ಕಲ್ಲಡ್ಕ ಗೊಂಬೆ ಇರ್ಬೋದು, ಮತ್ತೆ ಕೇರಳ ಚೆಂಡೆಗಳಿರ್ಬೋದು, ಇದೆಲ್ಲ ಸಂಭಾವನೆ ಕೊಟ್ಟು ಮಾಡುವಂಥದ್ದು ಪ್ರತಿ ವರ್ಷ ಸಾಧ್ಯ ಇಲ್ಲ. ಬರುವ ವರ್ಷ ಉಂಟ ಇಲ್ಲ ಅದು ನಮ್ಗೆ ಗೊತ್ತಿಲ್ಲ. ಆದರೆ ಉಳಿದಂಥದ್ದು ಭಜನೆ, ಶಂಖ ಜಾಗಟೆಗಳು ಅದಕ್ಕೊಂದು ಒಳ್ಳೆಯ ಚಾಲನೆ ಕೊಟ್ಟು ಅದು ಶಾಶ್ವತವಾಗಿ ಉಳಿಬೇಕು ಅಂತ ಹೇಳುವಂಥ ನಮ್ಮದೊಂದು ಒಂದು ಅಭಿಲಾಷೆ. ಅದು ಸಮಿತಿ ಹೀಗೆ ಅಂತ ಅದನ್ನು
ತೋರಿಸಿಕೊಡ್ಬೋದು, ಅದನ್ನು ಉಳಿಸುವಂಥ ಕೆಲಸ ನಿಮ್ಮ ಕೈಯಲ್ಲಿ ಉಂಟು. ಆದ್ದರಿಂದ ನೀವು ಆ ಜವಾಬ್ದಾರಿಯನ್ನು ತಗೊಳ್ಬೇಕು ಅಂತೇಳಿ ನಾನು ಕಳಕಳಿಯ ವಿನಂತಿಯನ್ನು ಮಾಡ್ತೇನೆ. ಇನ್ನು ಇದು ದೇವರ ಜಾತ್ರೆ ಮತ್ತು ಊರಿನ ಜಾತ್ರೆ, ಆದರೆ ಸಮಿತಿಯ ಜಾತ್ರೆ ಅಲ್ಲ, ಯಾರೊಬ್ಬರ ಜಾತ್ರೆ ಅಲ್ಲ. ಅದನ್ನು ಹೇಳಲಿಕ್ಕೆ ಕೂಡ ನಾನು ಇಚ್ಛೆ ಪಡ್ತೇನೆ. ಇಷ್ಟನ್ನು ಹೇಳಿ ಅವಕಾಶಕ್ಕಾಗಿ ವಂದಿಸುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ರಿಜಿಸ್ಟರ್ ನನ್ಯಕಾವು ಇದರ 11ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ತುಡರ್ ಹಬ್ಬ ಸಭಾ ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥ ಚಂದ್ರಶೇಖರ್ ರಾವ್ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೂ ಗೌರವ ಉಪಸ್ಥಿತಿಯಲ್ಲಿರುವಂಥ ನನ್ಯ ಅಚ್ಯುತ ಮುಡತಾಯರು ಇವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೂ ಮುಖ್ಯ ಅತಿಥಿಗಳಾಗಿರುವಂಥ ಶ್ರೀ ಹೇಮನಾಥ್ ಶೆಟ್ಟಿ ಕಾವು ಇವರಿಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಸಲ್ಲಿಸ್ತಾ ಇದೆ. ಹಾಗೂ ಸನ್ಮಾನಗೊಂಡಿರುವಂಥ ಪ್ರಗತಿಪರ ಕೃಷಿಕರು ವಾಸುದೇವ ಪೂಜಾರಿ ಅವರಿಗೂ ಧನ್ಯವಾದವನ್ನು ಸಲ್ಲಿಸ್ತಾ ಇದೆ. ಹಾಗೂ ಯುವಕ ಮಂಡಳದ ಸ್ಥಾಪಕ ಅಧ್ಯಕ್ಷರಾಗಿರುವಂಥ ಸುಪ್ರಾಯ ಬಲ್ಯ ಇವರಿಗೂ ಧನ್ಯವಾದವನ್ನು ಸಲ್ಲಿಸ್ತಾ ಇದೆ. ಯುವಕ ಮಂಡಳದ ಅಧ್ಯಕ್ಷರಾಗಿರುವ ಸುನೀಲ್ ನಿಲಮಿಂಡ ಇವರಿಗೂ ಧನ್ಯವಾದವನ್ನು ಸಲ್ಲಿಸ್ತಾ ಇದೆ. ಹಾಗೂ ಮಾಧ್ಯಮ ಮಿತ್ರರಿಗೂ, ಯುವಕ ಮಂಡಳದ ಪೋಷಕರಿಗೂ, ವ್ಯವಸ್ಥಾಪನಾ ಸಮಿತಿ ಕಾವು ಹಾಗೂ ಸೇರಿರುವ ಎಲ್ಲರಿಗೂ ಧನ್ಯವಾದವನ್ನು ಸಲ್ಲಿಸುತ್ತಾ ಅವಕಾಶಕ್ಕಾಗಿ ವಂದನೆಗಳು.